ಮಾಗಣೆ ದೇವಸ್ಥಾನ ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿದ ಲೆಕ್ಕಪತ್ರ ಮಂಡನಾ ಸಭೆ ದೇವಸ್ಥಾನದ ಸಭಾಂಗಣ ಶುಕ್ರವಾರ ಬೇಗ ನಡೆತಂಡು 9 ಮಾಗಣೆಯ ಒಡೆಯ ಶ್ರೀ ಸೋಮನಾಥ ದೇವರಿಗೆ ಶಿರಸ ವಂದಿಸುತ್ತಾ ಪರಿವಾರ ದೇವರುಗಳನ್ನು ಸ್ಮರಿಸುತ್ತಾ 2020 ಮಾರ್ಚ್ 26ರಿಂದ ಏಪ್ರಿಲ್ 2ರವರೆಗೆ ಕೊರೋನಾ ಸಂದರ್ಭದಲ್ಲಿ ಕೂಡ ಅದ್ಧೂರಿಯಾಗಿ ಯಶಸ್ವಿಯಾಗಿ ಶ್ರೀ ಸೋಮನಾಥ ದೇವರ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ಜರುಗಿರುವ ಸಂಗತಿ ತಮಗೆಲ್ಲರಿಗೂ ತಿಳಿದಿದೆ. ಆ ಬಗ್ಗೆ ಅದರ ಆದ ಖರ್ಚು ವೆಚ್ಚಗಳ ತಕ್ತೆಯನ್ನು ಈ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸಲು ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಕ್ಷೇತ್ರದ ತಂತ್ರಿವರಿಯರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆ ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷರು ಹಾಗೂ ಪ್ರಸ್ತುತ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಬಿ ರವೀಂದ್ರನಾಥ ರೈ ಇವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಕಾರ್ಯದರ್ಶಿಗಳಾದಂಥ ಶ್ರೀ ಬಿ ಜನಾರ್ದನ ಹೊಳ್ಳ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅಚ್ಚುಕಟ್ಟಾದಂಥ ಲೆಕ್ಕಪತ್ರವನ್ನು ನಿಭಾಯಿಸ್ತಾ ಇಂದು ಆ ಲೆಕ್ಕಪತ್ರವನ್ನು ಪ್ರಸ್ತುತಪಡಿಸಲು ಇರುವಂತಹ ಕೋಶಾಧಿಕಾರಿ ಶ್ರೀ ಪದ್ಮನಾಭ ಶೆಟ್ಟಿ ವರ್ಕಾಡಿ ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಪ್ರಸ್ತುತ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಲ್ಲಿ ಶ್ರೀ ಯು ಸದಾನಂದ ಬಂಗೇರ ಹಾಗೂ ಶ್ರೀ ಪಿ ಭಾಸ್ಕರ್ ಗಟ್ಟಿ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಬಂದಂಥ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಹಾಗೂ ಭಕ್ತರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಇನ್ನು ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಬ್ರಹ್ಮಕಲಶಾಭಿಷೇಕ ಆಯ್ಬೊಕ್ಕ ಲೆಕ್ಕಪತ್ರ ಮಂಡನೆ ಒಂತೆ ತಡ ಆದಿತ್ತುಂಡು. ಇನ್ನದ ಬಗೆಟ್ ರವಿಶಂಕರ್ ಸೋಮೇಶ್ವರ ಪ್ರಾಸ್ತಾವಿಕ ಪಾತ್ರರು ವಿಷಯ ತಿಳಿಪಾಯರು. ಓಂ ಶ್ರೀ ಸೋಮನಾಥಾಯ ನಮಃ. ಸೋಮನಾಥ ದೇವರನ್ನ ಪಾದಗು ಅಡ್ಡಬುರೊಂದು ಅಂಚನೆ ಮಾತಾ ಪರಿವಾರ ದೇವರನ್ನೆಲ್ಲ ಆಶೀರ್ವಾದನ ಕೇಳೊಂದು ಕ್ಷೇತ್ರದ ತಂತ್ರಿ ಅಂಚನ ಪದ್ಮನಾಭ ತಂತ್ರಿಗಳ ಆಶೀರ್ವಾದ ನಟ್ಟೊಂದು ಸ್ವಾಗತ ಮಂದದ ಪಕ್ಕ ಪ್ರಸ್ತಾವನೆ ಉಂಟು. ವಿಶೇಷವಾದ 2021 ನಡತನಂಚಿನ 2020 ಅವ್ರು ರದ್ದಾಯಿನಿ ಬ್ರಹ್ಮಕಲಸ 2021 ನಡತನಂಚಿನ ಬ್ರಹ್ಮಕಲಶೋತ್ಸವದ ಆ ಲೆಕ್ಕಪತ್ರನ ಒಂಚೂರು ತಡಾಂಡು ಅವು ನಮ್ಮ ಒಪ್ಪುವ ಅಂಡಲ ಆ ಲೆಕ್ಕಪತ್ರನು ಇನಿತ ಏನು ಸಂದರ್ಭ ಕೊರ್ರೆ ಒಂಜಾತ ಸಭೆಯಲ್ಲಿ ಐದ ಸಂಖ್ಯೆ ಕಮ್ಮಿ ಇತ್ತನಲ್ಲ ಬೈದಿನಂಚಿನಕ್ಲು ಪ್ರಬುದ್ಧಿಯರು ದೇವಸ್ಥಾನದ ಪ್ರೀತಿ ಇದು ಬೈದಿನಂಚಿನ ಭಕ್ತರು ಆಗ್ಲೇ ಮಾತಾ ಕುಡೋರ ಸ್ವಾಗತ ಮಂತಂದು ಕ್ಷೇತ್ರದ ತಂತ್ರಿದಾರೇನು ಕುಡೋರೇನು ಮಾತಿನ ಪರದ ಪ್ರೀತಿದ ಸ್ವಾಗತನ ಅರ್ಪಿಸೋದಲ್ಲ ಅಂಚನೆ ಇತ್ತದ ಪ್ರಸ್ತುತ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಲ್ಲ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರಾದಿತ್ತನರಲ್ಲ ನಮ್ಮ ಮಾತೆಲ್ಲ ಮಿತ್ರರು ನೆಚ್ಚಿನ ಶ್ರೀ ರವೀಂದ್ರನಾಥ ರೈ ಮಿರಲ್ನ ಮಾತಿನ ಪರವಾದ ಪ್ರೀತಿದ ಸ್ವಾಗತನ ಅರ್ಪಿಸೋದಲ್ಲೇ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರಲ್ಲ ಬ್ರಹ್ಮಕಲಶ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಅಂಚನೆ ಈ ನಮ್ಮ ದೇವಸ್ಥಾನದ ಕೆಲಸ ಕಾರ್ಯನು ಮಂತಿನಂಚನ ಸೋಮನಾಥ ಬಿಲ್ಡರ್ಸ್ ಮಾಲಕರಂಚನ ಶ್ರೀ ಜನಾರ್ದನ ಹೊಳ್ಳ ಅರೆಲ್ನ ಪ್ರೀತಿಪೂರ್ವಕವಾದ ಸ್ವಾಗತ ಬಂತಂದಲ್ಲೇ ಲೆಕ್ಕಾಚಾರದ ವ್ಯವಸ್ಥೆಯನ್ನು ತೂಯಿನಾರು ನಮ್ಮ ನೇರ ನುಡಿತ ನಿಷ್ಠುರವಾದಿ ಪದ್ಮನ್ನಿ ಅರೆಲ್ಲ ಆರ್ಲ ಉಲ್ಲೇರು ಅಂತ ಆರಿತ್ತಿನ ಲೆಕ್ಕದ ತೊಂದರೆ ಆಪಿಸಿದ ಮಾತೆಲ್ಲ ವಿಶ್ವಾಸ ಉಂಟು. ಆ ವಿಶ್ವಾಸ ತೊಟ್ಟಿ ಅರೆಲ್ಲ ಈ ಒಂದು ಕಾರ್ಯಕ್ರಮ ಪ್ರೀತಿದ ಸ್ವಾಗತ ಬಯಸೋದಲ್ಲೇ ಅಂಚನೆ ಪ್ರಸ್ತುತ ವ್ಯವಸ್ಥಾಪನಾ ಸಮಿತಿದ ಸದಸ್ಯರ ಹಿರಿಯರ ನೆಂಚಿನ ಮಗುವರ ಸಂಬಂಧ ಹಿರಿಯ ಮುಖಂಡರ ನೆಂಚಿನ ಸದಾನಂದ ಮಂಗೇಲ ನಮ್ಮಟ್ಟು ಅರೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಬಂದದಲ್ಲೇ ಅಂಚನೆ ಭಾಸ್ಕರಣೆ ಗಟ್ಟಿ ಸಮಾಜದ ಭಾಸ್ಕರನಲ್ಲಿ ಅರೆಲ್ಲ ಸ್ವಾಗತ ಬಂದದಲ್ಲೇ ಮುಖ್ಯವಾದ ಎದುಡುಪ್ಪು ನಂಚಿನ ಕೊಂಡಾನ ಕ್ಷೇತ್ರದ
ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರಾಂಚಿನ ಹರ್ಷಾನ್ಯ ಉಳ್ಳೇರು ಅರೆಲ್ಲ ಸ್ವಾಗತ ಮಂತಲ್ಲ. ಅಂಚನೆ ಕೊಂಡನ ಕ್ಷೇತ್ರದ ಕೆಳಗಿನ ಕೋಟ ಗುತ್ತದ ಒಂಜನೆ ಗುರುಕಾರಂಚಿನ ಮುತ್ತನ ಶೆಟ್ಟುಳ್ಳೇರು ಅರೆಲ್ಲ ಸ್ವಾಗತ ಮಂತದಲ್ಲೇ. ನಮ್ಮ ಬಾಲಕೃಷ್ಣ ಶೆಟ್ಟುಳ್ಳೇರು ಅಂಚನೆ ಹಿರಿಯರು ಸೋಮನಾಥನ ಬಗ್ಗೆ ಅಪಾರ ಪ್ರೀತಿ ಉಪ್ಪುನಂಚಿನ ಸೀತಾರಾಮಂಗೇರು ಏಪಲ ಲೆಕ್ಕ ಆತಿಜ ಕೇಂದ್ರ ಉಪ್ಪುನಾರು ಸೀತಾರಾಮಂಗೇರು ಅಲ್ಲ ಗೌರವ ಉಪಸ್ಥಿತರು ಅರೆಲ್ಲ ಸ್ವಾಗತ ಮಂತದಲ್ಲೇ. ಅಂಚನೆ ವ್ಯವಸ್ಥಾಪನ ಸಮಿತಿಯ ನಿಕಟಪುರ ಮಾಜಿ ಸದಸ್ಯರ ನೆಂಚಿನ ನಮ್ಮ ಸುಧನ್ ಎಲ್ಲೇರು, ಶ್ರೀ ರಾಮದಾಸ್ ಸೋಮೇಶ್ವರ ಎಲ್ಲೇರು, ಯೋಗೀಶನ್ ಎಲ್ಲೇರು, ರಮೇಶನ್ ಎಲ್ಲೇರು, ಇಲ್ಲಿ ರಮೇಶನ್ ಎಲ್ಲೇರು ಮುಕ್ಲೆಲ್ನ ವಿಶೇಷವಾದ ಸ್ವಾಗತ ಮಂದಲ್ಲ. ಬೊಕ್ಕ ಅಜಿತನ್ ನಮ್ಮಾರೆ ಬೊಕ್ಕ ಬೈದಿನಂಚಿನ ರಾಘವ್ ಉಚ್ಚುಲ್ಲೇರು, ಆನಂದನ್ ಎಲ್ಲೇರು, ಯಾದವನ್ ಎಲ್ಲೇರು, 9 ಕೆರತ್ತ ಅವನ ಮುಖಂಡರ ಶರತ್ತನ್ ಎಲ್ಲೇರು ಅಂಜನೆ ಮಾತ ಪ್ರಮುಖರಲ್ಲ ನನ್ನ ಏರಿನ ಬುಡ್ತಿ ಜೀವನ ಬಿಡಿಸಿ ಮಾತಿರಲ್ಲ ಕುಡೋರ ಪ್ರೀತಿಡು ಭಕ್ತಿಡು ಆ ಸೋಮನಾಥನ ಭಕ್ತಿರವನ್ನು ನೆಲೆಟ್ಟು ನಿಕ್ಲೆ ಮಾತಿರಲ್ಲ ಸ್ವಾಗತ ಮಂತಂದಲ್ಲೇ. ವಿಶೇಷವಾದ ಬಾರಿ ಗೌಜಿ ನಡೆದ ಬ್ರಹ್ಮಕಲಸ ಆ ಸಂದರ್ಭಡು 2020 ಬ್ರಹ್ಮಕಲಸದ ದಿನ ಡಿಗಂಟಾದಿತ್ತಂಡು ಮಾರ್ಚ್ 25 ಏಪ್ರಿಲ್ 2 ಮುಟ್ಟಾಂದು ದಿನ ಒಂತೆ ಉಪ್ಪುನಗನೆ ಕೊರೋನಾ ಮನ್ಪುನ ಮಹಾಮಾರಿ ಬತ್ತಂಡು ನಮಕ್ ಬ್ರಹ್ಮಕಲಶ ಮನ್ಪುನ ಕಷ್ಟ ಅಂದು ಗೊತ್ತಾಂಡು ತಂತಿದರಡಪುರ ನಮ್ಮ ಭಿನ್ನಯ ಮಂತೊಂಡ ಊರೆಲ್ಲ ಕೇಂದ್ರನಾಗ ಅಪನಗ ಐನು ಆ ವರ್ಷ ಐ ನಮ್ಮ ಆ ಬ್ರಹ್ಮಕಲಶನು ಕ್ಯಾನ್ಸಲ್ ಮಂತ ಒಂಜಾತ್ 1000 ಗಟ್ಟ ಇನ್ವಿಟೇಷನ್ ಪ್ರಿಂಟ್ ಆದಿತ್ತಂಡು ಪದ್ಮನ ಗೊತ್ತುಂಡು. ಇನ್ವಿಟೇಷನ್ ಗಾರ್ಗೆ ಪ್ರಿಂಟರ್ ಸಂದೀಪ್ ಬಾರಿ ಪೊರುಳು ಮಲ್ದಿತ್ತೇರು ಅರೆಗೆ ಆ ಸಂದರ್ಭಡು ನಮಗೆ ದುಡ್ಡು ಬೇರೆಲ್ಲ ಆದಿಸಿ ಆ ಪ್ರಿಂಟ್ ಮಂತಿನ ಅಂತ ಐದು ಪಕ್ಕ ಒಂಜಾತಿ ಕೆಲಸ ಕಾರ್ಯನ ಮುಂದುವರಿಸೋದಿತ್ತ. ಕೊರೋನಾ ಬತ್ತನಲ್ಲ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ತೊಂದರೆ ಆತಿ, ಕೆಲಸ ಕಾರ್ಯನ ಮುಂದುವರಿಸೋದಿತ್ತ. 2021 ಏಪ್ರಿಲ್ 15 ಮಾಡಿದು 25 ತಾರೀಕು ಮುಟ್ಟ ನಮ್ಮ ಬ್ರಹ್ಮಕಲಶೋತ್ಸವ ದಿನ ನಿಗಂಟಾಂಡು ಕೆಲಸ ಕಾರ್ಯ ಎಲ್ಲ ಬಾರಿ ಭರ್ಜರಿಯಾದ ನಡ್ತೊಂದಿತ್ತು. ಇಡೀ ದೇವಸ್ಥಾನಡು ಜೀರ್ಣೋದ್ಧಾರ ವಾರತಿ ಆವಡು ಮಂಡ ಪೂರ್ತಿ ನಮ್ಮ ದೇವಸ್ಥಾನದ ಚಿತ್ರಣನೇ ಆ ಸಂದರ್ಭ ಬದಲಾತಂಡು. ನಮ್ಮ ಜನದ ಹೊಳ್ಳೆರ್ನ ಆ ನೇತೃತ್ವಡು ಇಡೀ ದೇವಸ್ಥಾನ ಚಿತ್ರಣನೇ ಬದಲಾತಂಡು. ಬೋರ್ಡು ಬೋಡ್ತಾ ಇತ್ತನಕ್ಲ ಮಾರ್ಗದರ ಜೊತ್ತೊಂದು ಆ ರೀತಿಯ ಬೇಲೆ ಬತ್ತಂಡು. ರಾತ್ರಿ ಪಗಲು ಬೇಲೆ ಆತ ನಾವು ನಮಕ್ ಮಾತ್ರ ಗೊತ್ತುಂಡು. ಅವೇತು ನಿತ್ಯ ನಿರಂತರ ರಾತ್ರದ ಬೊರ್ತುಡು ಪೊಂಜನಕಲು ಜೋಕುಲು ಮಲ್ಲಕಲು ಪ್ರಾಯದಕಲು ಮಾತಿರಲ್ಲ ಆ ಶ್ರಮದಾನ ಮಂತ್ರನ ತೂಂಡದಾಂಡ ಅವಿದ್ದ ಕೆಲವು ಸಂದರ್ಭ ನಮಗೆ ಕಣ್ಣೆದು ಬರ್ಪುನ ಆ ಚಿತ್ರಣಗಳು ನಮ್ಮ ಹೊಳ್ಳೆರು ರವಿ ಅನ್ನೆ ಪದ್ಮನೆ ಬರೋನ್ಪೇರು ಆ ಶ್ರಮದಾನ ಮಂತಿನಿಗೆ ನಮ್ಮ ಒಂದು ಸಂಬಳ ಕೊಡ್తున్నాಂಡ ಒಂಜಿ 2 ಕೋಟಿ 3 ಕೋಟಿ ಐಕ್ಯ ಕೊಡ ಆತಂಡು ಬಂಡ ಆತ ರೀತಿಯ ಅಪಗ ಶ್ರಮದಾನ ಭಕ್ತರ ಸೇವೆ ಆ ಸಂದರ್ಭ ಆತಂಡು ನೀನು ಪೂರ ನೆನಪು ಬಂತೊಂದು. ಏಪ್ರಿಲ್ 18 ತಾರೀಕಿಗೆ ಬ್ರಹ್ಮರಥ ನಮಕ್ ನಮ್ಮ ಈ ಕ್ಷೇತ್ರಗೆ ಪೊಸತ್ತಾದ ಬರ್ಪಂಜ ಬ್ರಹ್ಮರಥ ಕೋಟಾಡ್ದು ಕನ್ನಡ ನಮ್ಮ ಒಂಜಿ ತಂಡ ಪೋದು ದುಮ್ಮನ ದಿನ ಪೋದು ಐನ ಕಂತದ್ದು ತೊಕ್ಕೋಟದ ಆ ಜಂಕ್ಷನ್ ಮುಂತಾನಂಚಿನ ಬೇರೆ ಮಂದಿತ್ತರು ಮನದನಿ ಆ ಹೊರಕಾಣಿಕೆದೊಟ್ಟಿಗೆ ಐನ ಕ್ಷೇತ್ರ ಕನಪುರಂಚಿನ ವ್ಯವಸ್ಥೆ ಮಾಡಿ ನಿಗದಿ ಆಗ್ತಾನೆ ದಯ ಪನ್ಪಂಡ ಆ ಬ್ರಹ್ಮಕಲಸದ ఆయన బెరికి ಒಂಜಿ ಆತ್ಮ ಒಂದು ಅವಲೋಕನ ಏಪಲ ಆಪುಂಡು ನಮ್ಮಲ್ಲಿ ಬಾತಿಜಿ ಅಂಡ ಆ ಒಂಜಿ ಅವಲೋಕನ ಉಪ್ಪಾಡು ನಮಗೆ ఇప్పుడు ನೆನಪು ಬಂದದ್ದು ಪೋಕ ದೃಷ್ಟಿ ಏನು ಪನ್ನೊಂದಿಲ್ಲ ಎಂಗೆ ಗೊತ್ತಿತ್ತು ನಮ್ಮ ಅಂಟಾಡು 18 ತಾರೀಕು ಬೈಯಾಗಿ ಬರ್ಸ ಸಮೇತ ಬೈದನು ಆನೆ ಬ್ರಹ್ಮರಥ ಬತ್ತನ ಆನೆ ಬರ್ಸ ಬತ್ತಿದ್ದನು ಆಂಡ ತೊಕ್ಕೊಡ್ದಲ್ಲಪ್ಪ ನಮ್ಮ ವ್ಯಾಯಾಮ ಶಾಲೆದ ಜವನಿಯರು ಅಕಲಾದಿ ರಾತ್ರಿ ಐಕ್ ಬೋಡ್ತಿನ ತರ್ಪಲ ಪಾಡ್ದು ಆ ಬ್ರಹ್ಮರಥನ ರಕ್ಷಣೆ ಮಂತದ್ದು ಪಗೇಲು ಮುಟ್ಟಲ್ಲ ಅಕಲ್ ಕಾತಿ ನಾವು ನಮಗೆ ನೆನಪುಂಡು ಐಲ್ಲ ಈ ಸಂದರ್ಭ ಸ್ಮರಣೆ ಮಂತಂದಿಲ್ಲ ತೊಕ್ಕೊಡ್ದ ಜವನಿಯರು ರಾತ್ರಿ ಇಡೀ ಐನ್ ಕಾತದ ಕಾಂಡದ ಪೊರ್ತು ನಮಗೆ ಬಿಡ್ದು ಕೊಡ್ತೀನಿ ಐನ್ ಕಾತೊಂದಿತ್ತೇರು ಏನೆಲ್ಲ ನೆನಪಂತೊಂದು ಹೊರೆ ಕಾಣಿಕೆ ಪದ್ದೊಂಬದಾನಿ ಬೈಯಾಗ ತೊಕ್ಕೊಡ್ದ ಜೈ ವೀರಮಾರ ಶಾಲೆದು ಪಿದಡ ಎತ್ತನು ಸುಮಾರು 3 ತಿಂಗಳದಿಂಚ ಹೊರೆಕಾಣಿಕೆ ಸಮಿತಿ ಹರೀಶ್ ಕುತ್ತಾರ ನೇತೃತ್ವದ ಹೊರೆಕಾಣಿಕೆ ಸಮಿತಿ ಐದು ಮುಖ್ಯವಾದ ಎಂಗ್ಲ ಚಿಕ್ಕಪ್ಪ ರಾಮದಾಸ್ ಅನ್ನೆ ಬಕ್ಕ ಅಜಿತ್ ಅನ್ನೆ ಮುಕ್ಕಲೊಂಜಿ ಟೀಮ್ ಐದು ಒಟ್ಟಿಗೆ ಎಂಗ್ಲ ಕೋಶಾಧಿಕಾರಿ ಪದ್ಮನೆಲ್ಲ ಬರುವಂತೇರು ಎಂಗ್ಲು ಪ್ರತಿ ಗ್ರಾಮ ಇಲ್ಲಿ ಭಜನಾ ಮಂದಿರ ದೇವಸ್ಥಾನ ಊಲ ಒಂಜಿ ಬುಡಂದೆ ಪ್ರತಿ ಇಲ್ಲೆಲ್ಲ ಪೋದು ಆ ಸಂಘ ಸಮಿತಿಯಲ್ಲಿ ಪೋದು ಆಮಂತ್ರಣ ಪತ್ರಿಕೆ ಒಟ್ಟಿಗೆ ಈ ಹೊರೆಕಾಣಿಕೆಗೆ ದಿಬ್ಬನಗಳ ಎಂಗ್ಲಂಜಿ ಸಹಕಾರ ಮನ್ಪೋಡು ಬಂದು ವಿನಂತಿ ಬರ ಪ್ರತಿ ರಾತ್ರಿ ಪೋಂತ ದಿನ ಬುಡಂದೆ ಪೋಂದಿತ್ತ ಐದವರ ಎಡ್ಡ ರೀತಿಯ ಹೊರೆಕಾಣಿಕೆ ಮೆರವಣಿಗೆಲಾತನು
ಬೋಯ್ತನ ಸಾಮಗ್ರಿ ಎಲ್ಲ ಕೂಡ್ದು ಬೈದನು. ಹಿರಿಯರು ದೇವಕಕ್ಕ ಬೈದ ಎಲ್ಲ ಪ್ರೀತಿಯ ಸ್ವಾಗತ ಬಂದದಲ್ಲೇ ಹೊರೆ ಕಾಣಿಕೆ ದಾನಿ ಬಯ್ಯ 5 ಗಂಟೆಗೆ ಹೊರೆ ಕಾಣಿಕೆ ತೊಕ್ಕೊಡುದು ಪಿದಾಡ್ದು ಅಣ್ಣನಿ ಕಾಣೆನೆ ಒಂಜಾತ್ ಅಪ್ಪಸೋರಳು ಬೇಜಾರು ಒಂಜಾತ್ ಏರು ದಾನ ಗೊತ್ತಿಜಿ ಎಂಕ್ಲಿಗೆ ಫೋನ್ ಅಂತಕ್ಕೆ ಹೊರೆ ಕಾಣಿಕೆ ಕ್ಯಾನ್ಸಲ್ ಅಣಿಗೆ ಅತ್ತ ಒಂದು ಪಂಡ ಅವಾಗ ಕೊರೋನಾದ ಎಫೆಕ್ಟ್ ಇತ್ತುಂಡು ಎಂಕ್ಲು ಈ ನಮ್ನೆ ಬೇಲೆ ಮಂದೊಂದಿಲ್ಲ ಹೊರೆ ಕಾಣಿಕೆ ಸೋಮನ ದೇವರ ಹೊರೆ ಕಾಣಿಕೆ ಬಾರಿ ಪೊರ್ಲುಡು ಕ್ಷೇತ್ರ ಎತ್ತುಡು ಬಂದು ಬೇಲೆ ಬಂದ ಪುನಃ ಸಂದರ್ಭಡ್ಲ ಒಂಜಾತು ಏರ ಗೊತ್ತಿಜಿ ಕ್ಯಾನ್ಸರ್ ಎಂಗಳೇ ಬಂದಾಗ ಎಂಕ್ಲಿಗೆ ಬೇಜಾರು ಮಾಡಿ ಎಂಗ್ಲ ಕಣ ನಿರ್ದೇ ಇದೆ ಅಪ್ಪಾಗ ಇಂಚಿನ ಆತಿಜಿ ಈತ್ ಭಂಗ ಬರೋದಿಲ್ಲ ಐತೆ ರೇಟ್ ಇಂಚಿನ ವ್ಯವಸ್ಥೆ ಒಂದು ಓಲಪ್ಪಾಡು ಅಕ್ಲಿಗೆ ಸೋಮನ ದೇವರು ಬುದ್ಧಿ ಕೊಡ್ತೀರಿ ಅಂಡ ಬಾರಿ ಭವ್ಯವನ ಬಾರಿ ಮಲ್ಲ ಮಟ್ಟದ ಬ್ರಹ್ಮರಥದ ಒಟ್ಟಿಗೆ ಬರ್ಪಣ ಹೊರೆ ಕಾಣಿಕೆ ಕ್ಷೇತ್ರ ಬದ್ದು ಮುಟ್ಟುನಾಗ ಮಾತೇರ್ಲ ಕಂಡು ಆನಂದ ಬಾಷ್ಪ ಆ ಬ್ರಹ್ಮರಥ ಕೊಟ್ಟೆ ಎದುರು ಭೂಸ್ಪರ್ಶ ಮನ್ಪುನಗ ನಮ್ಮ ಕಾತಿನ ಖುಷಿ ಐನು ನೆನಪಿರ ಸಾಧ್ಯ ಅಜ್ಜಿ ಆತ ಪೊರ್ಲದ ಒಂದು ವ್ಯವಸ್ಥೆ ಆ ಸಂದರ್ಭ ಆತಂಡು ಬಾರಿ ಪೊರ್ಲುದ ಹೊರೆ ದಿಬ್ಬಣ ಹೊರೆ ಕಾಣಿಕೆ ಮೆರವಣಿಗೆ ಅಭೂತ ಹೊರೆ ಕಾಣಿಕೆ ಮೆರವಣಿಗೆ ಮಾತೇರ್ನ ಸಹಕಾರಡು ಅವ ಆಯನ ಮೇನದ ಮಾತೇನ ಸಹಕಾರ ಸೋಮನಾಥ ಭಕ್ತರನ್ನ ಕೂಡಿ ಕಡೆ ಬಾರಿ ಪೊರ್ಲುದ ಹೊರೆ ಕಾಣಿಕೆ ಮೆರವಣಿಗೆ ಆ ಸಂದರ್ಭ ಆದ ಬರ್ತಂಡು ಐದು ಬಕ್ಕ ನಮ್ಮ ದೇವಸ್ಥಾನ ಧಾರ್ಮಿಕ ವಿಧಿವಿಧಾನಗಳು ನಿರಂತರ ನಡೆದ ಮತ್ತಂಡು 25 ತಾರೀಕು ದಾನಿ ದೇವರಿಗೆ ಬ್ರಹ್ಮಕಲಸ ನಮ್ಮ ಮಾತೆಲ್ಲ ಕಾತೊಂದಿತ್ತ ನಂಚಿನ ಪುಣ್ಯ ದಿನ ಬ್ರಹ್ಮಕಲಸ ದಿನ ದುಮ್ನಾಣಿದ 25 ತಾರೀಕು ದಾನಿ ನಮ್ಮ ಅಂಗಣದ ಎದುರು ಬ್ರಹ್ಮಕಲಸ ಬೋಡಾಪನಂಚಿನ ಕಲಶನ ಮಂಡಲಪುರ ಪಾಡ್ದು ಇಂದು ಜಾಗೆಡು ಪುರ ರೆಡಿ ಚಪ್ಪರ ಅಲಂಕಾರ ಮಂತದ್ದು ಪುರ ವೈದಿಕ ವಿಧಿವಿಧಾನ ತಂತ್ರಿ ವೈರಣ್ಯ ಮುಖಾಂತರ ರೆಡಿ ಮಂತಿತ್ತೇರು ತಿರ್ತಿಡು ಬ್ರಹ್ಮಕಲಶಗ ನಿರಂತರ ಅನ್ನದಾನ ಬೋಡಾದು ಉಗ್ರಾಡು ಐಕ್ಲ ಬೋಡಾಪ್ನಾಥ ವ್ಯವಸ್ಥೆ ಅವನಿತ್ತುಂಡು ಎಂಗ್ಲ ಮಾತ ತೀರ್ಥಮರ್ಗಳಿದ್ದ 25 ತಾರೀಕು ದಾನಿ ರಾತ್ರಿ ಒಂಜಿ 10 ಗಂಟೆದ 11 ಗಂಟೆದ ಬೊಕ್ಕ ಬತ್ತಿನಂಚಿನ ಬರ್ಸ ತೆಡ್ಲು ಗಾಲಿ ಬರ್ಸ ಸಹಿತ ಬತ್ತಿನ ಬರ್ಸ ಮಾತೆರೆಲ್ಲ ಅವರ ಬೇಜಾರದ ಕಡೆ ಕೊನೊತ್ತುಂಡು ದಾದಾಪುಣ ಬಂಡು ಎಂಗ್ಲು ಮಾತ್ರ ಎಂಗ್ಲು ಯಾನ ಸಮೇತ ಎಂಗ್ಲು ಉಂಜಾತ ಎಂಗ್ಲು ಜವನೀರ್ ಪುರ ಉಗ್ರಾಣದಲ್ಲಿ ಇತ್ತ ಐದು ಬಕ್ಕ ದಾದನ ಮೂಲು ಮಿತ್ತು ಅಪ್ಪ ರಾತ್ರಿ ಪೋದಿತ್ತರಿ ಜನ ಇಜ್ಜಾಂಡು ಎಂಗಿತ್ತಲ ಸಂದರ್ಭ ನೇಪಾಪುಡು ಮೂಲು ಮಂಡಲದಿತ್ತನಲ್ಪ ಎಂಗ್ಲು ಬ್ಲಾಕ್ಡ್ ಒಂಜಿ ಆಜಿಂದ ಬ್ಲಾಕ್ಡ್ ಸಿಮೆಂಟ್ ಕಟ್ಟದಿತ್ತ ಉಲೈ ರಕ್ಷಣೆ ಪಡೋದು ಎಂಗ್ಲು ಮಿತ್ತು ಬತ್ತು ತೂನಾಗ ಬ್ಲಾಕ್ಡ್ 2 ಇಂಚ್ ಮಾತ್ರ ಇತ್ತಿನಿ ಆತ ಪೂರ್ತಿ ನೀರು ಎರ್ಕದಿತ್ತನು ಎಂಗ್ಲು ಒಂಜಿ ವರ್ಷ ಬರ್ಪುನ ತಡಾಪುನ ಮೂಲು ತೂಪುನ ತಡಾಪುನ ಅಂಡ ಆ ನೀರು ಪೋದ ಮಂಡಲ ಪೂರ ಅಸ್ತವ್ಯಸ್ತ ಆತು ತೂನಾಗ ನೀರು ಎರ್ಕದುಂಡು ಬೊಕ ವಿಷಯದಲ್ಲ ಅಜ್ಜಿ ಅಲ್ಪ ನೀರು ಪೋಪುನ ವ್ಯವಸ್ಥೆ ಅಲ್ಪ ಕಲ್ಲು ದೀತ್ತೇರು ಬರ್ಸಾರ ಏರಿಯಲ್ಲಿ ಗೊತ್ತಿಜಾಂಡು ಕಲ್ಲು ದೀತ್ತೇರು ನೀರು ಪೋವಂತೆ ಬ್ಲಾಕ್ ಆದಿತ್ತಂಡು ಸೋಮನಾಥ ದೇವರೇ ಆ ಜ್ಞಾನ ಕೊರ್ನಿ ಹಾಗೆ ದೆತ್ತ ಮೂಲ ಮಂಡಲದಾಲ ತೊಂದರೆ ಆತಿಜಿ ಬ್ರಹ್ಮಕಲಶದಾಲ ತೊಂದರೆ ಆತಿಜಿ number area pura gottu nenga gottiji yan panpani nek pura yan ಸಾಕ್ಷಿ nek pura aydu bakka tirtirdu ಉಗ್ರಾಣದ ಫೋನ್ ಬತ್ತು ನಮ್ಮ ಫೋನ್ ತೀರ್ಥ ಫೋನಾಗ ಬತ್ತಿನ ಬರ್ಸ ಬೊಲ್ಲದೊಳಗ ಬತ್ತದು ಉಗ್ರಾಣ ಪೊಗ್ಗದು ಉಗ್ರಾಣ ಇತ್ತನ ತರಕಾರಿ ಪೂರ ಬೊಲ್ಲೋಡು ಫೋನ್ ಇತ್ತಂಡು ರವಣ್ಣ ಇಡ ಗೊತ್ತುಂಡು ಬೊಲ್ಲೋಡು ಫೋನ್ ಇತ್ತಂಡು ನೇನು ಎಂಗಲ ಜವನಿಯರು ಬಟ್ಟಿ ಅಡ್ಡದಿಯದು ಐನು ಪೂರ ಉಂತಾದು ದಿಕ್ಕೆಲ್ಲಿ ನೀರು ಪೋನ್ಲಕ್ಕ ಉಂತಾದು ಐನು ಬಕ್ಕ ಬರ್ಸ ಕಮ್ಮಿ ಆಯ ಬಕ್ಕ ನೀರಿಗೆ ಬೇತ ವ್ಯವಸ್ಥೆ ಮಂತದು ಈ ಮನದಾನಿಗೆ ಬ್ರಹ್ಮಣಸ ವ್ಯವಸ್ಥೆ ಅವಡು ಈ ತರಕಾರಿ ಪೂರ ದೆಕ್ಕದು ಬಟ್ನಕ್ಲೆ ತೊಂದರೆ ಅನ್ಲಕ್ಕ ರಾತ್ರಿ ಸಾಧಾರಣ 2-3 ಗಂಟೆ ರಾತ್ರಿ ಮಾಡಿ ಇತ್ತದು ಈ ವ್ಯವಸ್ಥೆಯನ್ನು ಮಂತ್ ಬರೆದು ಬೈದ ನಮ್ಮ ಮಾತೆಲ್ಲ ಸೇರಿದು ಇಂದು ಪೂರ ಅಣ್ಣ ಬರ್ಸ ಬತ್ತಿ ನಮಗೆ ತೊಂದರೆ ಕೊರ್ರೆ ಆಯ್ತು ಮನದಲ್ಲಿ ಬ್ರಹ್ಮಕಲಸ ವಾತಾವರಣ ಶುದ್ಧವಾದ ಉಪ್ಪಾಡು ದೇವರಿಗೆ ಶುದ್ಧಡ ಬ್ರಹ್ಮಕಲಸ ಆಡೋದು ಅನ್ನೋದಿಷ್ಟು ಬ್ರಹ್ಮಕಲಸ ಬಾರಿ ಪೊರ್ಲುಡಾತನು ಇಜಿಂದ ದೇವರದೆಲ್ಲ ಕೋಪಡತ್ತು ಶುದ್ಧಡ ಆಡೋನು ಅಂಚಾದ ಬಾರಿ ಶುದ್ಧಡ ಮನದ ಬ್ರಹ್ಮಕಲಸ ಬಾರಿ ಪೊರ್ಲುಡು ಪಗೆಡ್ ಆತನು ಬಾರಿ ಪೊರ್ಲುದ ಅನ್ನದಾನ ವ್ಯವಸ್ಥೆ ಅನ್ನ ಸಂತರ್ಪಣೆ ಕಾಂಡೆಡ್ದು ಬಯ್ಯ ಮುಟ್ಟ ರಾತ್ರಿ ಮುಟ್ಟ ಬಾರಿ ಪೊರ್ಲು ನಡ್ತಾನೆ ಅವತ್ತಂದೆ ಆ ಕೊರೋನಾ ಇತ್ತಂದಲ್ಲ ಕಾಂಡೆ ಚಾ ತಿಂಡಿ ಮಧ್ಯಾಹ್ನ ಒಣಸು ಕೂಡ ಬಯ್ಯ ಚಾ ತಿಂಡಿ ರಾತ್ರಿ ಒಣಸು ಇದರಿಂದ ಮೂಲಿಯರ ಕುಲ್ಲಿಯರ್ದಂಡ ಇದಾಲ ಸಂದರ್ಭ ಅಂತೂ ನಿರಂತರವಾದ ಬಡವು ಬಾಜಿಯಲ್ಲಿಗೂ ತೊಂದರೆ ಅಲ್ಲ ರೀತಿಡು ಆ ಸಂದರ್ಭ ವ್ಯವಸ್ಥೆ ಬಾರಿ ಪೊರ್ಲುಡು ನಡತದನು ಬ್ರಹ್ಮಕಲಶ ಆದ ನಮ್ಮ ಮಾತ ಕಾತುನಿತ್ತನಂಚಿನ ಬ್ರಹ್ಮರಥೋತ್ಸವ ಆನಿ ಬಯ್ಯಾಗ ದುಂಬುಂದ ಬ್ರಹ್ಮರಥನ ಏರ್ ತೂತಾರ ಗೊತ್ತು ಏರ್ಲ ತೂತನಾಗ್ಲಿತ್ತಾರ ಗೊತ್ತಿಜಿ ಅಂಡ ನಮ್ಮ ಮಾತ ಫಸ್ಟ್ ಸೋಮಾನತರ ಕ್ಷೇತ್ರ ಫಸ್ಟ್ ಬ್ರಹ್ಮರಥ ತೂಪನೆ ಐಕಾದ ಲಕ್ಷಾಂತರ ಜನ ಕಾತೊಂದಿತ್ತೇರು ಐತಿ ಡೇಟ್ಲ ಒಂಜಿ ಸುದ್ದಿ ಬ್ರಹ್ಮರಥೋತ್ಸವ ಕ್ಯಾನ್ಸಲ್ ಆಣಿಗೆ ಕೊರೋನಾಗೆ ಕ್ಯಾನ್ಸಲ್ ಆಣಿಗೆ ಪೊಲೀಸ್ ಬತ್ತನಿಗೆ SP ಬತ್ತನಿಗೆ DC ಬತ್ತನಿಗೆ
ಆನ ಸೋಮನಾಥನ ಇಚ್ಛೆ ಎಂಕಲ ದೃಢ ಸಂಕಲ್ಪ ದೃಢ ವಿಶ್ವಾಸ ಇತ್ತೀನಿ ಬ್ರಹ್ಮರಥೋತ್ಸವ ಮನ್ಪನೆ ಐತೊಟ್ಟಿಗೆ ಸೋಮನಾಥ ಬೆಡಿ ಉತ್ಸವ ಸೋಮೇಶ್ವರ ಬೆಡಿ ಉತ್ಸವ ಅವಳ ಸುರುಕಾದ ಇನ್ನು ಬಾರಿ ಪೊರ್ಲುದ ಬೆಡಿ ಉತ್ಸವ ಬಾರಿ ಪೊರ್ಲು ನಡತಂಡು ಬಾರಿ ಲಕ್ಷಾಂತರ ಜನ ಸೇರ್ದು ಅಭೂತಪೂರ್ವವಂಚಿನ ರೋಮಾಂಚನ ಆಪನಂಚಿನ ಸೋಮನಾಥನ ಬ್ರಹ್ಮರಥೋತ್ಸವ ವಿಜೃಂಭಣೆ ನಡತಂಡು ಐದು ಪಕ್ಕ ನ್ಯಾಷನಲ್ ಟಿವಿ ಸಮತ್ತ ಒಂದು ನ್ಯೂಸ್ ಆಂಡ್ ಓಲ್ಲ ಇಡೀ ಇಂಡಿಯಾಡ ಒಂದು ಕಾರ್ಯಕ್ರಮ ಸೋಮನಾಥನ ಕ್ಷೇತ್ರ ಆತನಿಗೆ ನಮಕವು ಖುಷಿ ಲಕ್ಷಾಂತರ ಸೇರಿದ್ದಾರೆ ಬ್ರಹ್ಮನಾಥ ನಮಕ್ ಸೋಮನಾಥ ಆತನ ನಮಕ್ ಖುಷಿ ಐಟ್ಲ ಒಂಜಾತು ಜನಕ್ಕೂ ಐಕ್ಲ ಬಂದಿರು ಕೊರೋನಾ 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 ಈ ಸಂದರ್ಭ ಅಗತ್ಯ ಎತ್ತನ ಇಂಕ್ಲೇ ಅಗತ್ಯ ಇಚ್ಚಾಂಡು ಸೋಮನಾಥ ದೇವಡೆ ಇಂಕ್ಲ ನಮ್ಮ ಮನ್ಪಾಯರು ಎರಡು ಮನ್ಪಾಯ ಮನ್ಪಾಯರ್ ನಮ್ಮ ಎನ್ನದು ಐಟ್ಲ ಒಂಜಾತು ಬಕ ಪ್ರಧಾನ ಕಾರ್ಯದರ್ಶಿ ಅಕ್ಲೆ ಪೂರ ಕೇಸ್ ಸಮೇತಾಂಡು ಕೊರೋನಾ ಸಂದರ್ಭಡ್ ನಿಕ್ಲಿ ಈತ ಜನ ಸೇರ್ಪಾಯರ್ ಕೇಸ್ ಸಮೇತಾಂಡು ಅಂಡ ಕೇಸ್ ಸೋಮನಾಥ ದೇವರಿಂದಲ್ಲ ಅದಕ್ಕೆ ಅವು ಕ್ಷಣಿಕ ತೆಪ್ಪಾರೆ ಐಕೆ ಬೋರ್ಡ್ ವ್ಯವಸ್ಥೆ ಸೋಮನಾಥ ದೇವರು ಐಕೆ ಬೋರ್ಡಲ್ಲಿ ಮನ್ಪೇರು ಅವು ಕೇಸಲ್ಲ ಮಲ್ಲ ವಿಷಯ ಆಜಿ ಕ್ಲಿಯರ್ ಆಂಡ್ ಜಾತ್ರಾ ಮಹೋತ್ಸವ ಆಡಿತ್ತುಂಡು ಅಂಡ ಐದು ಪಕ್ಕ ನಮಕ್ ಕಾನೂನು ನಮ್ಮ ಬೆಲೆ ಕೊರಡಾಪುಡು ಅಧಿಕಾರಿಗಳು ಬಂಡೇರು ಜಾತ್ರಾ ಮಹೋತ್ಸವ ಮನ್ಪೊಚ್ಚಿಂದು ಆ ಕಾನೂನಿಗೂ ನಮ್ಮ ಅಂದು ಕೊಡ್ದು ಜಾತ್ರಾ ಮಹೋತ್ಸವ ಮಲ್ದೀಜಿ ಕುಡಂಜಿ ಗಮನ ಪೋಡು ಪ್ರತಿ ನಮ್ಮ ಆತಿ ದಿನಟಲ್ಲ ಬಾರಿ ಪೊರ್ಲುದ ಧಾರ್ಮಿಕ ಸಭಾ ಕಾರ್ಯಕ್ರಮ ಕಾಣಿಡ್ದು ರಾತ್ರಿ ಮುಟ್ಟಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾರಿ ಪೊರ್ಲುಡು ನಮ್ಮ ಇನ್ವಿಟೇಷನ್ ತೂವಿನಾಗ್ಲಿ ಗೊತ್ತುಪ್ಪು ಬಾರಿ ಪೊರ್ಲುದ ಸಾಂಸ್ಕೃತಿಕ ಕಾರ್ಯಕ್ರಮ ಜೋಡಣೆ ಮಂತಿತ್ತ ಒಂಜಾವತ್ತ ಮಲಮಲ್ಲ ಅತಿಥಿಲೇನು ಕ್ಷೇತ್ರದ ಭಕ್ತೇನು ಅತಿಥಿಲೇನು ನಮ್ಮ ರವಿಯನ್ನ ಊರ ಮುಖಾಂತರ ನಮ್ಮ ಜೋಡಣೆ ಮಂತಿತ್ತ ದಯಗ ಬಂಡ ನಮಗೆ ಒಂಜಾವತ್ತ ಆರ್ಥಿಕವಾದ ಸಹಕಾರ ಆವಡೋದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಿಜಿ ಸಭಾ ಕಾರ್ಯಕ್ರಮ ನಡೆತಿಜಿ ನೀಡಿದವರ ಗೆಸ್ಟ್ ನಕಲು ಬತ್ತಿಜೇರು ನಮಗೊಂದು ಆರ್ಥಿಕವಾದ ಪೆಟ್ಟು ಬುರುಂಡು ಅದು ಬಕ್ಕ ಜಾತ್ರೆ ಆಯ್ಜಿ ಭಕ್ತರ ಬತ್ತಿಜೇರು ಸೇವೆಗಳು ನಡೆತಿಜಿ ಐದವರ ಆರ್ಥಿಕವಾದ ಒಂದು ಪೆಟ್ಟು ಬುರುಂಡು ನೀಡಿದವರ ಒಟ್ಟು ಲೆಕ್ಕವನ್ನು ಇದಕ್ಕೆ ಒಂಜಾತ ನಮಕ್ ಮೈನಸ್ದ ಬತ್ತನು ಅಂತೆ ನಮ್ಮ ಮೈನಸ್ ಉಳ್ಳ ಅಂತ ತೊಂದರೆ ಉಂಟು ಬತ್ತನು ಲೆಕ್ಕ ಕೊರಡು ಕೊರಡಿತ್ತನು ಮಾತೆಲ್ಲ ಪಂಡೇರು ಸಹಜ ಲೆಕ್ಕ ಒಂಜಿ ಆಯ್ಬಕ ಲೆಕ್ಕ ಕೊರಡಿತ್ತನು ಪದ್ಮನಂಜಿ ಸೀದ ಪಂಡೇರು ಲೆಕ್ಕ ಎಲ್ಲ ಕೊರ್ಕ ಲೆಕ್ಕ ಕೊರಿಬಕ್ಕ ಮೂಲಿತ ಸಾಲ ಉಂಡದ ನೇಕ್ ಏರು ಜವಾಬ್ದಾರಿ ಲೆಕ್ಕ ಕೊರಿಬಕ್ಕ ನಮ್ಮ ಸಮಿತಿ ಬರ್ಕಾಸ್ ಮಾಡ್ಬೋಡು ಅಂಚಿನ ಪಂಡೇರು ಅಂಡ ಒಂಜಾತ್ ಕಾರಣಾಂತರದು ಲೆಕ್ಕ ಕೊರ್ರೆದಲ್ಲ ಲೆಕ್ಕದಲ್ಲ ತೊಂದರೆದಲ್ಲ ಒಂಜಿ ಕಾರಣಾಂತರ ತಡ ಅಂಡ ಐಕೆ ಕ್ಷಮೆ ಯಾಚಿಸುವ ಇಂಕಲ ಐಕದಲ್ಲ ಒಂದು ಕ್ಷಮೆ ಯಾಚಿಸುವ ಈ ಸಂದರ್ಭದಲ್ಲಿ ಲೆಕ್ಕ ಕೊರ್ರೆ ನಮ್ಮ ಬೈದ ಒಟ್ಟಿಗೂ ಕ್ಷೇತ್ರಡ್ ವಾವಾರಿತಿಡು ಕೆಲಸ ಕಾರ್ಯ ಆತನಲ್ಲ ನಮಗ್ ಒಂಜಾತು ಏನಿಕ್ಲ ಎದುರು ದೇವರೇ ಇಚ್ಛಪಡೆಪ್ಪೆ ತಿರ್ತಡು ಮೊನ್ನ ನಮಗ್ ಫಸ್ಟ್ ದಿಕ್ಕು ನಾವು ಪಂಚದುರ್ಗಿ ಅಮ್ಮನ ಬರಿ ಪೊರ್ಲುದ ಶಿಲಾಮಯ ಗುಡಿ ನೆತ್ತ ಸಂಪೂರ್ಣ ಖರ್ಚು ವೆಚ್ಚನು ಮೂರೂರ ಮೋಯ ಬೋವಿ ಸಮಾಜದಕ್ಕಲು ಸಂಪೂರ್ಣ ಐತ ಲೆಕ್ಕ ತೂದ ಅಕ್ಲ ಉಸ್ತುವಾರಿ ತೂ ಒಂದು ಐನು ನಮಗ್ ಮಂತ್ ಕೊಡ್ತೇರು ಐದು ಪಕ್ಕ ಕಲ್ಲುರ್ಟಿ ಕಲ್ಲು ಕೂಡ ನಮ್ಮ ದೇವಸ್ಥಾನದ ದೈವಲು ಕಲ್ಲುರ್ಟಿ ಕಲ್ಲು ಕೂಡದ ಆ ಒಂಜಿ ದೈವಸ್ಥಾನದ ವೆಚ್ಚನು ರವಿಯನ್ನ ಬಕ್ಕಲ ಫ್ಯಾಮಿಲಿ ಗಿರಿಜಾತಿ ಅವ್ರ ಭಂಡಾರಿ ಬಕ್ಕಲ ಫ್ಯಾಮಿಲಿ ಗಣೇಶನ್ನೇ ಬಕ್ಕ ಸುಬ್ಬಯ್ಯ ಮಾರ್ಲೇರು ಮುಕ್ಕಲ ಒಂಜಾತ ತಂಡದ ಸೇರೊಂದು ಆ ಕಲ್ಲುರ್ಟಿ ಕಲ್ಲು ಕೂಡ ದೇವಸ್ಥಾನದ ವ್ಯವಸ್ಥೆಯನ್ನು ತೂತೇರು ತೀರ್ಥ ಉಪ್ಪನ ಜನ ನಾಗಬನ ಆಯ್ತಾ ಸಂಪೂರ್ಣ ವೆಚ್ಚವನ್ನು ಕೊಡ್ತಾರೆ ನಮ್ಮ ಶೇಖರನ್ನೇ ಬಕ್ಕಲ ಆರು ಆಯ್ತಾ ಸಂಪೂರ್ಣ ಲೆಕ್ಕ ಕೊಡ್ತಾರೆ ಅಂಚೆನೆ ಆಯ್ತಾ ಬೈಟ್ ಉಪ್ಪನ ರಕ್ತೇಶ್ವರಿನ ದೇವರನ ಬನ ಐತ ಖರ್ಚಿನ ತೂತನಾರು ದಿವಂಗತ ಜನಾರ್ದನ ಸ್ವಾಮಿ ಪುಷ್ಕರಣಿ ಆ ರೀತಿ ನಮ್ಮ ಇದು ರಿಜ್ಜರು ಆ ರೈತ ಸಂಪೂರ್ಣ ಲೆಕ್ಕನ ಕೊಡ್ತನಾರು ಅಂಚನೆ ಅಶ್ವತ್ಥ ಕಟ್ಟೆಯನ್ನು ಐತ ಸಂಪೂರ್ಣ ಜವಾಬ್ದಾರಿ ತೂತನಾಕಲು ಬೊಂಬೈ ಮನೆ ಗಟ್ಟಿ ಸಮಾಜದ ಬೊಂಬೈ ಮನೆ ಫ್ಯಾಮಿಲಿ ದಕ್ಕಲು ಬೊಕ್ಕ ಜಳಕ ಪೂಪಣಂಜ ಸಂದರ್ಭಡು ಮಸ್ತ್ ಕಟ್ಟೆಲುಂಡು ಐನು ಆ ಕಟ್ಟೆ ಏರ್ನ ಉಂಡ ಅಕ್ಲೆ ಐತೈತ ಜವಾಬ್ದಾರಿ ದಕ್ಕಂದರು ಉಳಿಯದ ಕಟ್ಟೆ ಆದಪ್ಪು ಹೊಳ್ಳ ಕುಟುಂಬದ ಕಟ್ಟೆ ಆದಪ್ಪು ಪಯ್ಯಗಟ್ಟಿ ಕಟ್ಟೆ ಆದಪ್ಪು ಆಯ್ತಾ ಪೂರ ಆ ಸಂಬಂಧಪಟ್ಟಂಗೆ ಆಯ್ತಾ ಖರ್ಚು ವೆಚ್ಚನು ತೂತೇರು ನಮ್ಮ ದೇವಸ್ಥಾನ ರಾಜಗೋಪುರ ಬರ್ಪಂಚಿನ ಆ ಸ್ಟೀಲ್ದ ರೈಲಿಂಗ್ ಉಂಡು ಆಯ್ತಾ ಸಂಪೂರ್ಣ ವೆಚ್ಚನ ಕೊಡ್ತಾರೆ ನಮ್ಮ ಶ್ರೀನಿಧಿ ಭಟ್ರು ವಸಂತ ಮಂಟಪ ನಮ್ಮ ನಿರ್ಮಾಣ ಆತನ ಆಯ್ತಾ ಇಂದಿರ ಬಕ್ಕ ಅಕ್ಲ ಇಲ್ಲದಕ್ಲು ಕದ್ರಿ ಗಾಣಿಗೆ ಸಮಾಜದ ಇಂದಿರ ಬಕ್ಕ ಅಕ್ಲ ಇಲ್ಲದಕ್ಲು ಕದ್ರಿ ದಕ್ಲು ಆಯ್ತಾ ವೆಚ್ಚನ ಕೊಡ್ತಾರೆ ಅಂಚನೆ ಐಟ್ ದೇವರನ್ನು ವಸಂತ ಕುಲ್ಲ ಅಂಚಿನ ಉಜ್ಜಾಲು ಉಂಡು ಬೊಲ್ಲಿದ ಉಜ್ಜಾಲು ಐನೇ ಗಾಣಿಗ ಸಮಾಜದ ಮುಖಾಂತರ ಅಪ್ಪಗ ಅರ್ಪಣೆ ಮಂತಂದ್ರು ಆಯ್ತಾ ನಮ್ಮ ಇಲ್ಯ ಚಂದ್ರಮಣ ರಥದ ಆ ಕೊಟ್ಟೆ ಉಂಡು ಐನು ಚಂದ್ರಶೇಖರ್ ಗಟ್ಟಿ ಗುಂಡ್ಯ ಅಕ್ಲ ಮಂತ್ ಕೊಡ್ತೇರು
ಗಣಪತಿ ಗುಡಿನ ಈಗ ಕೆಲವರು ತೂದುಪ್ಪರು ದುಂಬದ ಗಣಪತಿ ಗುಡಿ ಹೆಂಚೊಂಡು ಇತ್ತದ ಗಣಪತಿ ಗುಡಿ ಹೆಂಚೊಂಡು ಏನ ಗಮನ ಬದ್ದಪ್ಪು ಗಮನಗ ದುಂಬದ ಗಣಪತಿ ಒಂದ್ ಸೈಡ್ ಅಂತ ಮಾಲ್ದಿತ್ತಂಡು ತಗ್ಗಿತ್ತಂಡು ಅದು ಬಕ್ಕ ಐನು ಗೊತ್ತವನ್ ಲಕ್ಕನೆ ಈ ತೇರಲ್ಲಿ ದುಂಬದ ಐತೆ ಗೊತ್ತವನ್ ಲಕ್ಕನೆ ಐನು ಊರ ದೆತ್ತದು ಐಕ ನಂಬರ್ ಬೇಡ ಕಲ್ಲು ನಂಬರ್ ಬೇಡ ಕೂಡ ಅಂಚನೆ ಫಿಟ್ ಮಂತದುಂಡು ಬಾರಿ ಪೊರ್ಲ ಆತಂಡು ಐತ ಸಂಪೂರ್ಣ ಖರ್ಚಿನ ಕೊಡ್ತಾನೆ ಉಮೇಶ್ ಗಟ್ಟಿ ಮೆಸ್ಕಾಮಿ ಲೆಕ್ಕದ ಉಮೇಶ್ ಗಟ್ಟಿ ಆರು ಅಂಜನೆ ಬ್ರಹ್ಮರಥ ಗಟ್ಟಿ ಸಮಾಜ ಸರಿ ಅವಳ ಗಟ್ಟಿ ಸಮಾಜ ಗಟ್ಟಿ ಸಮಾಜದ ಮುಖಾಂತರ ನಾವು ಸಮೀಪಾಡು ಗಟ್ಟಿ ಸಮಾಜ ಮುಖಾನ ಆಯ್ತಾ ಯಾವ್ದೋ ಅರ್ನ ಕ್ಯಾರಪುಡು ಆಯ್ತಾ ಸಮಯಪಡು ಒಂಚೂರು ಓದನ ವ್ಯತ್ಯಾಸ ಉಂಟು ಆಯ್ತಾ ಸಂಪೂರ್ಣ ಖರ್ಚು ಆ ದೆತ್ತಿನ ಸುಮಾರು 5 ಲಕ್ಷದ ಮಿತ್ತು ಆತಂಡು ಅದೇ 5 ಲಕ್ಷದ ಮಿತ್ತ ಆತಂಡು ಆಯ್ತಾ ಸಂಪೂರ್ಣ ಖರ್ಚನ್ನು ಯಾವ್ದೋ ನಕಲು ಸಂಬಂಧಪಟ್ಟ ನಕಲು ಆಯ್ತಾ ಕೊಡ್ತೇವೆ ಬೊಕ್ಕ ಬ್ರಹ್ಮರಥ ಮುತ್ತಪ್ಪಣ್ಣನ ನೇತೃತ್ವದ ಬರ್ಪಣೊಂದು ಫಸ್ಟ್ ಗುಂಜಾತ್ ವ್ಯವಸ್ಥೆ ಆದಿತ್ತನು ಅಂಡ್ 5 ಬೊಕ್ಕ 6 ದೇವರ ಪಾದ ಸೇರಿಯರು ಆಂಡ 6 ಕೊರಪೆ ಬಂದಿತ್ತಲ್ಲ ಐನ ನಮ್ಮ ರವಿಯನ್ನೇ ಕೈ ಬಿಡ್ತಿದ್ದೇರು ರವಿಯನ್ನೇ ಐನ ಆಯ್ತಾ ಇನ್ಚಾರ್ಜ್ ಜೊತೊಂದು ಮುತ್ತಪ್ಪರ ಈಕ್ವಲ್ ಇಜ್ಜಿನಲ್ಲ ಮುತ್ತಪ್ಪನ ಫ್ಯಾಮಿಲಿ ನಕಲಿನ ಒಟ್ಟಿಗೆ ಜೊತೊಂದು ಅರ್ನ ಫ್ಯಾಮಿಲಿ ಒಟ್ಟು ಸೇರಿದು ಆ ಸಂಪೂರ್ಣ ಆ ಬ್ರಹ್ಮರಥದ ಖರ್ಚಿನ ರವಿಯಣ್ಣ ನೇತೃತ್ವದ ಮುತ್ತಪ್ಪನ ಫ್ಯಾಮಿಲಿ ಒಟ್ಟು ಸೇರಿದು ಮಲ್ದೇರು ಬ್ರಹ್ಮರಥ ಉಂತಾರೆ ಬಾರಿ ಪೊರ್ಲದ ಗಟ್ಟಿದ ಬ್ರಹ್ಮರಥದ ಕೊಟ್ಟಿಯ ಬೋಡಿತ್ತಂಡು ಐತಾ ವ್ಯವಸ್ಥೆಯನ್ನು ನಮ್ಮ ಬೊಂಬೈದ ಶ್ರೀಧರ ಭಂಡಾರಿ ಪಕ್ಕಲ್ಲಿ ಇಲ್ಲದಾಗಲಿ ಮಲ್ದು ಕೊಡ್ತೇರು ಗರ್ಭಗುಡಿಕ್ ಬೊಳ್ಳಿದ ದಾರಂದ ಪಕ್ಕಕ್ಕೆ ಬಾಗಿಲು ಬೊಳ್ಳಿ ಮುಚ್ಚಾಯಿನಿ ಅವು ನಮ್ಮ ಕುಲಾಲ ಸಮಾಜದಾಗ್ಲು ಜನಧನ ಸ್ವಾಮಿನವರ ನೇತೃತ್ವದ ಕುಲಾಲ ಸಮಾಜದಾಗ್ಲು ಆ ಸೇವೆಯನ್ನು ಅಪ್ಪ ಮಲ್ತಿದ್ದಾರೆ ದೇವರ ಬ್ರಹ್ಮರಥ ಅನಾಗ ದೇವರಿಗೆ ಹೊಸ ಕೊಡಿಲ ಅವಳು ಆ ಕೊಡಿನ ಪಕ್ಕ ಆಯ್ತಾ ಚಾಕ್ರಿ ಮಗಳು ನಮ್ಮ ದೇವಾಡಿಗ ಸಮಾಜದಾಗ್ಲಿ ಆ ಕೊಡಿಲ್ನ ಹೊಸತ್ತಾದ ಸಂದರ್ಭ ಮಲ್ತು ಕೊಡ್ತೇರು ರಾಜರೇಶ್ವರಿ ದೇವರಿಗೆ ಅಪ್ಪ ಪಂಚಲೋದ ಆ ಮುಟ್ಟುಗು ಪಂಚಲೋಹದ ಒಂದು ಮುಚ್ಚಣಿಗೆ ಮಂತಿನಕ್ಲು ವರ್ಕಾಡಿ ಕಾಜೇವರು ಅಜಿತನ್ನೆ ಮುಕ್ಕಲು ಒಂದು ತಂಡ ಸೇರಿದು ಆ ಸಂದರ್ಭ ಇನ್ನು ಮಲ್ತಿತ್ತೇರು ರಾಜಗೋಪುರ ಒಂದು ಶಿಲಾದ್ವಾರ ಉಂಟು ಆಯ್ತಾ ಸಂಪೂರ್ಣ ವೆಚ್ಚ ಕೊಡ್ತಾನೆ ಕೈಲಾಸ್ ಬಾಬು ಶಿಲಾದ್ವಾರ ಆಯ್ತಾ ದಾರಂದನು ಅಕ್ಕಲು ಮಂತ್ ಕೊಡ್ತಿತ್ತೇರು ಅಂಚನೆ ಚೀರುಮ ಕ್ಷೇತ್ರದ ಹಿಡಿದು ನಮ್ಮ ಆ ಭಗವತಿಲು ಉಂತುನಂಚಿನ ಕಲ ಆ ಒಂಜಿ ಮಂಟಪನು ಅಗಲು ಚೀರುಮ ಕ್ಷೇತ್ರದಕ್ಕಲು ಆ ಸಂದರ್ಭ ಮಂತಿತ್ತೇರು ಇಂದು ಪೂರ ನಮ್ಮ ಬ್ರಹ್ಮಕಲಶದ ಲೆಕ್ಕ ಬರಂದೆ ಅಕ್ಕಲೇ ವೈಯಕ್ತಿಕ ನೆಟ್ಟು ಮಂತ್ ಕೊಡ್ತು ನಾವು ಬೊಕ್ಕ ಎದುರು ಆ ಮುಟ್ಟುಗು ಟೈಲ್ಸ್ ಬೊಕ್ಕ ಆ ಇಂಟರ್ಲಾಕ್ ಅವು ನಮ್ಮ ಮಾನ್ಯ ಶಾಸಕಿಯರ್ನ ಯುಟಿ ಖಾದರ್ ಅವ್ರನ್ನ ಆ ಒಂಜಿ ಫಂಡ್ ಆ ಒಂಜಿ ಬೇಲೆ ಆತಂಡು ಬೊಕ್ಕ ಕೂಡ ನಮ್ಮ ಗದಾತೀರ್ಥ ಸೋಮನ ದೇವರನ ಕೆರೆ ಉಂಡು ಅದಕ್ಕೆ ಸುಮಾರು 1 ಕೋಟಿ ರೂಪಾಯಿದ ಆ ಅನುದಾನ ಕೊಡ್ತೀನಿ ನಮ್ಮ ಮೂಡ ನಗರಾಭಿವೃದ್ಧಿ ಪ್ರಾಧಿಕಾರದ ರವಿಶಂಕರ್ ಮಿಜಾರ್ ಅಧ್ಯಕ್ಷರಾದ ಸಂದರ್ಭ ಆ 1 ಕೋಟಿ ರೂಪಾಯಿದ ಅನುದಾನ ನೆಕ್ ನಮಗೆ ಕೊಡ್ತೇವೆ ಅಂಚನೆ MLC ಆಣಿಚಿನ ಭಾರತ್ ಶೆಟ್ಟಿ ಅವ್ರ ರವಿಯಣ್ಣ ಮುಖಾಂತರ 8 ಲಕ್ಷದ 90,000 ಅನುದಾನ ನಮ್ಮ ಈ ಬ್ರಹ್ಮಕಲಶ ಕೊಡ್ತೇವೆ ಕರಾವಳಿ ಪ್ರಾಧಿಕಾರದ ಮಟ್ಟಾರು ರತ್ನಾಕರ್ ಹೆಗ್ಡೆ ಅವ್ರನ್ನ ಮುಖೇನ ಅಪಗ 10 ಲಕ್ಷದ ಅನುದಾನ ನಮಗೆ ತಿಕ್ಕಿದಂಡು ಅವ ಸೈಡ್ ತಡೆಗೋಡದ ತೋಚ್ಬೋದಕ್ಕೆ ಫಂಡ್ ತಿಕ್ಕಿದಂಡು ವಿಶೇಷವಾದ ಧಾರ್ಮಿಕ ದತ್ತಿ ಇಲಾಖೆ ಹಿಡಿದು ಕೋಟ ಶ್ರೀನಿವಾಸ ಪೂಜಾರಿ ಸಚಿವರಾದ ಸಂದರ್ಭ ನಮಕ್ 55 ಲಕ್ಷ ರೂಪಾಯಿ ಈ ಬ್ರಹ್ಮಕಲಶಕ್ಕೆ ಬೈದನ್ನು ಬಂದ್ರೆ ಏನು ಬಾರಿ ಖುಷಿ ಪಡಬೆ ಅಂಚನೆ ಒಂದು ಪುರ ನಮ್ಮ ಬ್ರಹ್ಮಕಲಶಕ್ಕೆ ಬೈದನ ಅಂಚೆ ನಾವು ಆಯ್ತಾ ಲೆಕ್ಕ ಪುರ ನಮ್ಮ ವರ್ಕಾಡಿ ಕೊರಪಿರ್ಬೇಕ ಆಯ್ತಾ ಲೆಕ್ಕ ಆಯ್ತು ಒಟ್ಟಿಗೂ ಅಡುಗೆ ಶಾಲೆ ಆಮೇಟ್ ಬಾರಿ ಪೊರ್ಲು ಅಡುಗೆ ಶಾಲೆ ಆತಂಡು ಐಕ್ ಒಂಜಿ ಮಲ್ಲ ಮಟ್ಟದ ದೇಣಿಗೆ ಕೊಡ್ತನಕ್ಲು ನಮ್ಮ ಜನಧನ ಹೊಳ್ಳ ಅಕಲ್ನ ಫ್ಯಾಮಿಲಿ ದಾಖಲು ಅಂಚನೆ ಗರ್ಭಗುಡಿಗೆ ತಾಮ್ರ ಮುಚ್ಚನಗ ಐಕಲ ಮಲ್ಲ ಫಂಡ್ ಕೊಡ್ತನಕ್ಲು ಮಗುವೀರ ಸಮಾಜದಾಕಲು ತೀರ್ಥ ಮಂಟಪಕ್ಕೆ ತಾಮ್ರ ಮುಚ್ಚಾರೆ ಐಕ್ ನಮ್ಮ ಗಡದ ಗೊತ್ತು ಫ್ಯಾಮಿಲಿ ರವಿನಾಥನ ಫ್ಯಾಮಿಲಿ ಅಕಲು ಐಕ್ ಮಲ್ಲ ಮಟ್ಟದ ಸಹಕಾರ ಕೊಡ್ತನಕ್ಲು ಅಂಚನೆ ರಾಜಗೋಪುರಾಗ ಐಕ್ ನಮ್ಮ ಗಟ್ಟಿ ಸಮಾಜದಾಕಲ್ಲ ಮಕ್ಕ ಕೊಂಡಾನ ಆ ಒಂಜಿ ಕೊಂಡಾನ ಕ್ಷೇತ್ರದ ಸಂಬಂಧಪಟ್ಟ ಕೋಟೆಯರ್ದಕ್ಕಲು ಸೇರಿದು ಐಕಲ ಮಲ್ಲ ಅಮೌಂಟ್ ಕೊಡ್ತೇವೆ ಇದು ಲೆಕ್ಕ ಪುರ ನಮ್ಮ ನೆಟ್ ಬರ್ಪುಣು ಅಂಚನೆ ಅನ್ನಛತ್ರದ ಮಲ್ಲ ಜವಾಬ್ದಾರಿ ದೆತ್ತೊಂದು ಐಕ್ ಮಲ್ಲ ಮಟ್ಟದ ಸಹಾಯ ಮಂತೀನಿ ನಮ್ಮ ದೇವದತ್ತರ ನೇತೃತ್ವದ ಬಿಲ್ಲವ ಸಮಾಜದ ಉಳ್ಳಾಲ ಭಾಗ ಸರಿ ಬಿಲ್ಲವ ಸಮಾಜ ಅಕಲು ಅನ್ನಛತ್ರಗೆ ಮಲ್ಲ ಮಟ್ಟದ ದೇಣಿಗೆಯನ್ನು ಅಕಲು ಕೊಡ್ತೇವೆ ಒಂಜಾವತ್ತು ಲೆಕ್ಕ ತೂನಾಗ ಸುಮಾರು ಆ ಫಿಗರ್ ಪುರ ಬರ್ಪೇರು ಸಾಲ ಉಂಡು ಅಂತ ಗೊತ್ತಾಣ ಸಾಲ ಉಂಡು ನನಗೆ ಲೆಕ್ಕ ಕೊರ್ಪಣೆ ಒಂಚೂರು ತಡ ಆದಪ್ಪು ಐದು ಬಕ್ಕಲ್ಲ ನಮಕ್ ಆಫೀಸ್ ಬೋರ್ಡ್ ಬಂಡೇರು ಆಫೀಸ್ ಅಪ್ಪ ವ್ಯವಸ್ಥಿತ ಆಫೀಸ್ ಇಜ್ಜಾಂಡು ವಾಸ್ತುಗೂ ಮುಲ್ಪ ಇತ್ತನ ಆಫೀಸ್ ಒಂದು ತೊಂದರೆ ಬಂದಾಗ ಐಲ್ನ ನಮ್ಮ ಶ್ರೀಧರನ ಫ್ಯಾಮಿಲಿದ ಸುಧೀರ್ ಶೆಟ್ರು
ಬಾರಿ ಪುರ್ಲದ ಆಫೀಸನ್ ಅಲ್ಪ ಇದು ಬೊಕ್ಕ ನಿರ್ಮಾಣ ಮಂತ್ಕೋರಿ ಆರೇ ಆಯ್ತಾ ಇನ್ಚಾರ್ಜ್ ತೂಯಿನಿ ಬೊಕ್ಕ ಈ ನಮ್ಮ ಇತ ಗಣಪತಿ ಗುಡಿತ ಎದುರು ಶೀಟ್ ಪಾಡ್ದುಂಡು ನೇನು ಪಂಜಂದಾಯ ದೇವಸ್ಥಾನದ ಅಕಲೆ ಉದ್ದು ಆಯ್ತಾ ಅಮೌಂಟ್ ಕೊಡ್ದು ಐನು ಮಂತೀನಿ ಬಿಲ್ಡರ್ಸ್ ಮುಕ್ಕಲು ಆಯ್ತಾ ಜವಾಬ್ದಾರಿ ತೆತ್ತೊಂದೇರು ಅಂಚನೆ ಯಾಗಶಾಲೆ ಬೊಕೊಂಜಿ ಮೀಟಿಂಗ್ ಹಾಲ್ ಆವಡು ನಮ್ಮ ದೃಷ್ಟಿಡು ನಮ್ಮ ದೇವಸ್ಥಾನದ ಎಡ್ತಮೇಟ್ ಒಂಜಾತ ಬೇಲೆಲ್ಲ ಒಂದು ಐಕ್ ನಮ್ಮ ಸುಧೀರ್ ಶೆಟ್ಟಿ ಸುಧೀರಣ್ಣೆ ಬೊಮ್ಮೈದ ಆರೈತ ವ್ಯವಸ್ಥೆಯನ್ನು ಮನ್ಪೆ ಅಂದು ಒತ್ತೊಂದು ಇತ ಬೇಲೆ ಆಲ್ರೆಡಿ ಶುರು ಆತುಂಡು ಬೊಕ್ಕ ಇತ್ತ ರಡ್ಡು ಮೇಕ್ ಶೀಟ್ ಅನ್ನಂಗ ಎಡ್ತ ಮೆಟ್ಲ ಶೀಟ್ ಆವಡ್ ತೋಜುಂಡು ಅಪಗ ಇಲ್ನ ಪಂಜಂದಾಯ ದೇವಸ್ಥಾನದಾಗ್ಲ ಮಂತು ಕೊರಪೆ ಅವನ ನಿಜ ರವಿ ಅಣ್ಣಕ್ಲ ಐತದ ವಹಿಸೊಂದಿರ ಅವರು ಅನ್ನ ಛತ್ರಾಗ ಅಂಚನೆ ಕರ್ನಾಟಕ ಬ್ಯಾಂಕ್ ಇಡ್ದಕ್ಕೆಲ್ಲ 5 ಲಕ್ಷ ರೂಪಾಯಿ ಅನ್ನ ಛತ್ರ ಕೊಡ್ತೇರು ಉಲೈ ನಮ್ಮ ದೇವಸ್ಥಾನ ಉಲೈ ಐಕ್ ಶೀಟ್ ಅಪಗ ಪರತ್ತಾದಿತ್ತು ಆ ಶೀಟದ ವ್ಯವಸ್ಥೆ ಮಂತನಕ್ಲು ಕೊಂಡನ ಮುತ್ತಣ್ಣ ಕ್ಯಾರ ಬಿಡು ದೇವಸ್ಥಾನದ ಮುಖಾಂತರ ಐಲ್ನ ಒಂಜಿ ಆ ಸೇವೆನ ಅಪಗ ಅಕ್ಕಲೆ ಆಯ್ತಾ ಬೋರ್ಡ್ ವ್ಯವಸ್ಥೆ ಮಂತದ ಪೊರ್ಲು ಮಂತ್ ಕೊಡ್ತೇರು ಇತ್ತು ಪೂರ ಒಂಜಿ ಒಂಜಾತ ವ್ಯವಸ್ಥೆ ಎಲ್ಲ ಆತಂಡು ನಮ್ಮ ವರ್ಕಾಡಿ ಇಲ್ಲೇರು ಅದಕ್ಕೆ ರವಿ ಅಣ್ಣಲ್ಲಿ ಅಕ್ಲೈನ್ ಫಿಲ್ಲಪ್ ಮನ್ಪೇರು ನನ್ನ ದುಂಬುಗು ಇದು ಸೋಮನಾಥನ ಕ್ಷೇತ್ರ ನಾವು ನಮ್ಮ ಸೋಮನಾಥ ದೇವರು ನಮ್ಮಾರು ಕ್ಷೇತ್ರ ನಮ್ಮ ಅಂಚಾದ ನೆತ್ತ ಬುಲೆಚ್ಚಿಲಿಗೆ ಮತ್ತೆ ಮೇರು ಸೀತಾರಾಮಣ್ಣೆ ಕೊಡ ರಾತ್ಲ ಬಂಡೇರು ಎಂಚಲ್ ನಪ್ಪಡು ಲೆಕ್ಕ ಬಕ್ಕ ಸೋಮನಾಥನ ನಮ್ಮ ಸಾಲಡು ಬೂರ್ಪಾಯರ ಬಲ್ಲಿ ಸೋಮನಾಥನ ಸಾಲಡು ದಿಯರ ಬಲ್ಲಿ ಐನ ಋಣಮುಕ್ತ ಮನ್ಪೋಡು ಐಕ್ ಬಡ್ತ ವ್ಯವಸ್ಥೆ ನಮ್ಮ ಗಟ್ಟಿದ ಅಧ್ಯಕ್ಷರು ಉಳ್ಳೇರು ಗಟ್ಟಿದ ಕೋಶಾಧಿಕಾರಿ ಗಟ್ಟಿದ ಒಂದು ಪ್ರಧಾನ ಕಾರ್ಯದರ್ಶಿರು ಉಳ್ಳೇರು ಅಕಲ ಮುಖಾಂತರ ಅವು ಖಂಡಿತವಾದ ವ್ಯವಸ್ಥೆ ಅವು ಈ ದೃಷ್ಟಿಕೋನಡೆ ಏರೇಪುರ ಸಾಲ ಆವಡ ಐಲ್ನಾರು ಪನ್ಪೇರು ಸಾಲ ಏರೇಪುರ ಆವಡಿತ್ತನ ಅಕಲ ದಯಮಂತದ ಕ್ಷಮೆ ಕೊರಡು ಮಾಪ್ ಅನ್ಪೋಡು ಖಂಡಿತವಾದ್ಲ ಆಯ್ನಾತೆ ಬೇಗ ನನ್ನ ಒಂದೇ ದಿನಟೆ ಆ ಸಾಲನ ಕೊರ್ಪುನಂಚಿನ ವ್ಯವಸ್ಥೆ ಆಪುಡು ಇದು ಮಾತ ಪನೊಂದು ನನ್ನ ದಾದಾನ ಬುಡ್ದು ಹೋಗ್ತೇನೆ ಬೊಕ್ಕ ಪನ್ಪೆ ಧನ್ಯವಾದ ಕೊರ್ಪದಲ್ಲಿ ಪನ್ಪೆ ನಮ್ಮ ಕೋಶಾಧಿಕಾರಿಗಳು ಲೆಕ್ಕನ ಒಂಜಿ ಮಂಡನೆ ಮನ್ಪೊಡ್ದು ಈಡ ವಿನಂತಿ ಬಂದದಲ್ಲ ಒಂಜಿ ಬುಡ್ದು ಬೋಂಡು ನೆನಪು ಬಂದಂತೀನಿ ಬ್ರಹ್ಮ ಕಲಶೋತ್ಸವ ಆದಾದ ಮನ ಜಾತ್ರೆ ಕ್ಯಾನ್ಸಲ್ ನಾಡು ಉಗ್ಗನಾಡು ಒಂಜಾತ ಸಾಮಾನು ಇತ್ತಂಡು ದುಮ್ಮಣ್ಣಿ ಬರ್ಸ ಬೈದನು ಚಂಡಿ ಆದಿತ್ತಂಡು ಅವೇ ರಾತ್ರಿ ಜವನಿನ ಮಾತ ಸೇರ್ದು ಐನು ಈ ಹಾಲ್ಡ್ಗಂತ ಪಾಡ್ದಿತ್ತೇರು ನೇನು ಅಲ್ಪದ ಕನಪಿನ ಮಾತ ತೂಯಿನಿ ಪದ್ಮನ್ನ ಓಡೆ ಕೊನತೀರ ತೂಚೇರು ಪಂಡೇರು ಸಾಮಾನು ಪೂರ ರಾತ ಸಾಗದೇರು ಎಂಗ್ಳು ಕನ ತೀತಿನಿ ಮೂಲೆ ಸಾಮಾನು ಪೂರ ಸಾಗದೇರು ಅಣ್ಣ ಚಂಡಿ ಆದಿತ್ತಂಡು ಆ ಚಂಡಿನ ಸಮಯ ತುಂಬೊಂದು ಬರ್ತದೆ ಎಂಗ್ಳು ಮೂಲ ಪೂರ ದೀತೇರು ನಮ್ಮ ಜವನಿ ಮಾತಾಡ್ತಾರೆ ತೀತೇರು ಐಕಲ ಒಂಜಿ ಪಂಡೇರು ಪೂರ ಕೊನೆಯರು ಕರ್ಣಸರ ಬ್ರಹ್ಮಾನಸ ಸಂದರ್ಭಡ್ಲ ಎಂಗೊಂಜಿ ಮತ್ತಿನ ಮಾಹಿತಿ ಐಲ ಈ ಉಲ್ಲೇಖ ಮನ್ಪೆ ಅಡಿಗೆ ಸ್ವಲ್ಪ ಅರಿಲು ನಾನಾ ತರದ ಅರಿಲಿತ್ತನಿಗೆ ಬೇತೆ ತರದ ಒಂದು ಅರಿ ಬೈದನು ಭಟ್ರ ಬಂಡರಿಗೆ ಇಂಚೆ ಎತ್ತನಿಗೆ ಅಡಿಗೆ ಮನ್ಪೇರ ಆಪುಜಿನು ಮುಗುಲೇನು ಕೊನೋದು ಮಾರ್ಕೆಟ್ ಕೊನೋದು ಐನು ಅರೆ ಕೊಡ್ದು ಬೇತೆ ಅರಿನ ಕಂತೀನಿ ಜನಕಲ್ ಕೊನೆಯ ಮಾತ್ರ ತೂಯಿನಿ ವಾಪಸ್ ಕನತೀನಿ ದೂಚೇರು ಪಣ್ಣಿನಿ ಕೊನೆಯರು ಐಚ ನಮ್ಮ ಪರಿಶೀಲನೆ ಮಗ ಇನ್ನು ಕುಲಂಕೋಶ ಪರಿಶೀಲನೆ ಮಂತದೆ ಇದು ದಯಾಂಡ ಸೋಮನಾಥನ ಕ್ಷೇತ್ರ ಮೂಲ ಅಂಚಿನ ವ್ಯತ್ಯಾಸ ಆಪುಜಿ ಆ ಮನಸ್ಸಲ ನಮ್ಮ ಭಕ್ತಿ ಬರ್ಪುಜಿ ಅವತ್ತಂದೆ ಉಗ್ರನಡಿತ್ತನ ಮಾತ ಸಾಮಾನ ಮೂಲ ಕಂದದು ಮನದಲ್ಲಿ ದಿಂಚ ಉಗ್ರನ ಸಮಿತ ರಘುವನೆ ಬತ್ತೇರು ಎಂಗ್ಲ ಮುಲ್ಪ ಸುಮಾರು ಜನ ಬೇಲೆ ಬುಡ್ದು ಮೂಲ ಕುಲ್ಲುದು ಅಪಗ ಸಾಮಾನು ಪೂರ ಎಂಗ್ಲು ವಿಲೇವರ ಬೆಸುವಂತ ಪಂಡ ಸಾಮಾನು ಕೊರೆಸುವಂತ ಕಾಸುಗೆ ಪಂಡ ಮೂಲ ಸಾಲವನ್ನು ಗೊತ್ತಾಂಡು ಕಾಂಡೆಡ್ದು ಬಯ್ಯ ಮಟ್ಟ ಹೊಂತದು ಲೆಕ್ಕಗ ಚುತ್ತಿ ಬರನ್ಲಕ್ಕ ಲೆಕ್ಕ ಪ್ರತಿ ಒಂಜಿ ಅರಿಕಲ ಲೆಕ್ಕ ದೀದು ಎಂಗ್ಲು ಸುಮಾರು 10-20 ದಿನ ಇತ್ತದ ಮೂಲು ಸಾಮಾನು ಅಂಗಡಿ 20 ರೂಪಾಯಿ ಕೊರ್ದು ಮೂಲು ಏರೆ ಸುಮಾರು ಜನ ಬರಂತೇರು ಅಕ್ಲಿಗೆ ಕಾಸಿಗೆ ಕೊರ್ದು ಒಂಜಾತ ದುಡ್ಡುನು ಅವಾರು ಪನ್ಪೇರು ದುಡ್ಡು ಎತ್ತು ಬೈದಿಂದ ಇಟ್ಟು ಅಂದುಲ ಮಂತದ ಎಂಕಲು ಈ ಸಂದರ್ಭ ಇಲ್ಲ ಉಗ್ರಣ ಸಮಿತಿ ನೆನೆ ಬಂತೊಂದು ಶ್ರೀ ಕ್ಷೇತ್ರದ ತಂತ್ರಿಲು ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಲು ಕ್ಷೇತ್ರದ ಅಭಿವೃದ್ಧಿದ ಬಗ್ಗೆ ತೆರಿಪಾಯರು ವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ. ಸೋಮನಾಥನ ಸಾನ್ನಿಧ್ಯದಲ್ಲಿ ಬ್ರಹ್ಮಕಲಶೋತ್ಸವದ ಜೀರ್ಣೋದ್ಧಾರದ ಎಲ್ಲ ಲೆಕ್ಕಪತ್ರವನ್ನು ಮಂಡಿಸುವಂತಹ ಒಂದು ಕಾರ್ಯಕ್ರಮ. ಲೆಕ್ಕಪತ್ರವನ್ನು ಮಂಡಿಸುವಾಗ ನಾವೊಂದು ವ್ಯಕ್ತಿಯನ್ನು ವಿಶ್ವಾಸಕ್ಕೆ ತಗೊಳ್ತೇವೆ. ಆ ವ್ಯಕ್ತಿ ಎಷ್ಟು ಪ್ರಾಮಾಣಿಕ, ಅವರಲ್ಲಿ ನಾವು ವಸ್ತುವನ್ನು ಅಥವಾ
ದ್ರವ್ಯವನ್ನು ಕೊಟ್ಟಾಗ ಅದನ್ನು ಇಟ್ಟುಕೊಂಡು ಅದನ್ನು ಯಥಾಶಕ್ತಿ ದೇವತಾ ವಿನಿಯೋಗ ಮಾಡುವಂತಹ ಪ್ರಾಪ್ತಿ ಇರುವ ವ್ಯಕ್ತಿಯಿಂದ ನಾವೊಂದು ನಂಬಿದ್ದ ವ್ಯಕ್ತಿಗಳಿಗೆ ನಾವು ಇವತ್ತು ಆ ಅಧಿಕಾರವನ್ನು ಕೊಟ್ಟಿದ್ದೇವೆ. ಅದರಲ್ಲಿ 2004ನೆಯ ಬ್ರಹ್ಮಕಲಶೋತ್ಸವ ಅಲ್ಲಿ ಕೂಡ ಜೀರ್ಣೋದ್ಧಾರದ ಹಾಗೂ ಅಥವಾ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿ ರವೀಂದ್ರನಾಥ್ ರೈಗಳಿದ್ದರು. ಅವರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಯಾವ ಕಾರಣಕ್ಕೂ ದೇವರ ವಸ್ತುವನ್ನು ಅಥವಾ ಸಂಗ್ರಹಿಸಿದಂತಹ ಹಣವು ದುರ್ವಿನಿಯೋಗ ಆಗ್ಲಿಕ್ಕಿಲ್ಲ ಎಂಬ ವಿಶ್ವಾಸದಲ್ಲಿ ಮುಂದೊದ್ದು. ಅದರಂತೆ ಕಳೆದ ಬ್ರಹ್ಮಕಲಶೋತ್ಸವದಲ್ಲಿ ಕೂಡ ಅಂದರೆ 2004-5ರ ಬ್ರಹ್ಮಕಲಶೋತ್ಸವದಲ್ಲಿ ಕೂಡ ಕೆಲವೊಂದು ಅಪವಾದಗಳು ಬಂದಿತ್ತು. ಅಂದರೆ ಒಂದು ರೀತಿಯಲ್ಲಿ ಹಣವಿಲ್ಲದ ಒಂದು ದೇವಸ್ಥಾನದಲ್ಲಿ, ಅಂದರೆ ಹಣ ಇಲ್ಲ ಅಂತ ಹೇಳೋದಲ್ಲ, ಉದ್ದೇಶಿಸಿದಂತಹ ಕಾರ್ಯಕ್ರಮಗಳನ್ನು ಮಾಡಲು ಸಂಗ್ರಹ ಕೊರತೆ. ಅಲ್ಲಿ ಸೋಮನಾಥ ದೇವರಿಗೆ ಹಣ ಇಲ್ಲ ಅಂತ ನಾವು ಹೇಳಲೇಬಾರ್ದು. ಯಾಕೆ ಸೋಮನಾಥ ಅಷ್ಟು ಸಂಪದ್ಭರಿತವಾದಂತಹ ಒಂದು ವ್ಯಕ್ತಿತ್ವ ಅಥವಾ ಆ ದೈವಿಕವಾದಂತಹ ಸಾನ್ನಿಧ್ಯ. ಅಲ್ಲಿ ಹಣದ ಕೊರತೆಯನ್ನು ನಾವು ಹೇಳುವುದಲ್ಲ. ಅಂದ್ರೆ ಅದನ್ನು ಸಂಪನ್ಮೂಲವನ್ನು ಕ್ರೋಢೀಕರಿಸಲಿಕ್ಕೂ ನಮ್ಮಿಂದ ಆದಂತಹ ಕೆಲವೊಂದು ಲೋಪದೋಷಗಳಿಂದಾಗಿ ಕಳೆದ ಬ್ರಹ್ಮಕಲಶೋತ್ಸವದಲ್ಲಿ ಕೂಡ ಸ್ವಲ್ಪ ನಾವು ಲೆಕ್ಕಪತ್ರವನ್ನು ಮಂಡಿಸುವಲ್ಲಿ ಸ್ವಲ್ಪ ಹಿನ್ನಡೆ ಬಂತು. ಹಾಗೆ 2021ನೇ ಬ್ರಹ್ಮಕಲಶೋತ್ಸವ ಅಲ್ಲಿ ಕೂಡ ಹಾಗೆ ಆಯ್ತು. 2020ನೇ ಡಿಸೆಂಬರಲ್ಲಿ ನಾವು ಬ್ರಹ್ಮಕಲಶೋತ್ಸವ ನಿಶ್ಚಯಿಸಿದ್ದೆವು. ಆಗ ಕೂಡ ಕೆಲಸ ಮುಂದೆ ಹೋಗ್ಲಿಲ್ಲ. ಒಳ್ಳರು ಹೇಳಿದ್ರು, ಒಳ್ಳರ ಯೋಜನೆಗಳು ದೊರೆದಿತ್ತು. ನಾವು ಅಲ್ಲಿಯ ಅನ್ನಛತ್ರ ಮಾಡುವ, ಹಿಂದುಗಡೆಯಿಂದ ಗೋಪುರ ಮಾಡುವ, ಹಾಗೆ ಅಲ್ಲಿ ತುಂಬಾ ಕಾಮಗಾರಿಕೆಗಳ ಒಂದು ದೊಡ್ಡ ಒಂದು ಪಟ್ಟಿಯ ಇದ್ದ ಕಾರಣ ಅದನ್ನು ಆ ಸೂಕ್ತ ಸಮಯದಲ್ಲಿ ಅದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂತ ಕೇಳಿದರೆ ಪುನಃ ನಾವು ಹೇಳೋದು ಅದು ಕೊರೋನಾ ಅಂತೇಳಿ. ನಮ್ಮ ಬಂಗೇರರು ಹೇಳಿದರು, ಒಂದು ವೇಳೆ 2021ರಲ್ಲಿ ಬ್ರಹ್ಮಕಲಶೋತ್ಸವ ಆಗುವಾಗ ಕೊರೋನಾ ಅಲ್ಲದಿದ್ರೆ ನಮ್ಮ ಈ ಪರಿಸ್ಥಿತಿ ಹೀಗೆ ಆಗ್ತಿರ್ಲಿಲ್ಲ. ನಮಗೆ ಬೇಕಾದಷ್ಟು ಸಂಪನ್ಮೂಲ ಕ್ರೋಢೀಕರಣ ಆಗುತ್ತಿತ್ತು. ಒಂದು ವೇಳೆ ಒಂದಷ್ಟು ನಮ್ಮ ಕೈಯಲ್ಲಿ ಉಳಿಯಿತು. ಅಂದರೆ ಅದೇ ಉದ್ದೇಶದಿಂದಲೇ ನಾವು ಅವತ್ತು ಶೀಘ್ರವಾಗಿ ಬ್ರಹ್ಮಕಲಶ ಮಾಡಬೇಕು ಅಂತ ಹೇಳಿದ್ದೇ. ನಮ್ಮ ಈ ಹಣವನ್ನು ಚುಕ್ತ ಮಾಡಲಿಕ್ಕೆ ಒಂದು ಸಂದರ್ಭ ಇತ್ತು. ನಾವು ಡಿಲೇ ಮಾಡಿದಷ್ಟು ನಮಗೆ ಸಮಸ್ಯೆ ಆಗ್ತದೆ ಎಂಬ ಉದ್ದೇಶದಿಂದಲೂ ಇರಬಹುದು. ಆ ಬ್ರಹ್ಮಕಲಶವನ್ನು ನಾವು ಎಷ್ಟು ಒತ್ತಡ ಇದ್ರೂ ಕೂಡ ಅದೇ ಸಂದರ್ಭದಲ್ಲಿ ನಾವು ಮಾಡಿ ಮುಗಿಸಿದ್ದು. ಬ್ರಹ್ಮಕಲಶೋತ್ಸವ ಬಹಳ ಚಂದದಲ್ಲಿ ನಡೆದಿದೆ. ಜೀರ್ಣೋದ್ಧಾರವು ಕೂಡ ಬಹಳ ಚಂದದಲ್ಲಿ ಕ್ಲಪ್ತವಾಗಿ ಒಳ್ಳೆಯ ಶಾಸ್ತ್ರೀಯವಾಗಿ ದೇವಸ್ಥಾನ ಇವತ್ತು ಬಂದವರಿಗೆಲ್ಲ ಈ ಸಾನ್ನಿಧ್ಯ ಬಹಳ ವಿಜೃಂಭಿಸುತ್ತಿರುವುದನ್ನು ಕಾಣುವಾಗ ನಮಗೆಲ್ಲ ಸಂತೋಷ ಆಗ್ತದೆ. ಇನ್ನು ಮುಂದೆ ಕೂಡ ಜೀರ್ಣೋದ್ಧಾರದಲ್ಲಿ ಹೇಳಿದ ಹಾಗೆ ಜೀರ್ಣೋದ್ಧಾರ ಸಮಿತಿಯ ಲೆಕ್ಕಪತ್ರದಲ್ಲಿ ತಿಳಿಸಿದ ಹಾಗೆ ಹಲವಾರು ಲಕ್ಷಗಳು ಸಾಲ ಇರುವುದರಿಂದ ಆ ಸಾಲವನ್ನು ಸಂಧಿಸುವಲ್ಲಿ ನಾವು ಪ್ರಯತ್ನ ಪಟ್ಟು ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಆಗಾಗ ಆಗಬಹುದಾದಂತಹ ಒಳ್ಳೆ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಅದನ್ನು ಬೆಳ್ಳಿ ರಥ, ಅದೇ ರೀತಿ ಬೇರೆ ಯೋಜನೆಗಳಿದ್ದರೂ ಕೂಡ ಅದನ್ನು ಕ್ಲಪ್ತ ಸಮಯದಲ್ಲಿ ಭಕ್ತಾದಿಗಳ ನಾವು ಸಂಪರ್ಕಿಸಿಕೊಂಡು ಬೇಕಾದಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಆಗಬೇಕಾದಂತಹ ಕೆಲಸಗಳು ಮುಂದೆ ಆಗಲಿ. ಹಾಗೂ ಈ ಒಂದು ಸಂದರ್ಭದಲ್ಲಿ ರವೀಂದ್ರನಾಥ್ ರೈಗಳಿಗೆ, ಹೊಳ್ಳರಿಗೆ, ಹಾಗೆ ರವಿಶಂಕರ್ ಮತ್ತೆ ಎಲ್ಲ, ನಾನು ಯಾರನ್ನು ಹೇಳುವುದಿಲ್ಲ, ಮುಖ್ಯವಾಗಿ ಎಲ್ಲ ಕ್ಷೇತ್ರಗಳಿಂದಲೂ ಇದಕ್ಕೆ ಸಂಪನ್ಮೂಲಗಳು ಕ್ರೋಢೀಕರಣಗೊಂಡಿದೆ. ಅದೆಲ್ಲವೂ ಒಳ್ಳೆಯ ನೇತೃತ್ವದಲ್ಲಿ ಈ ಒಂದು ಕೆಲಸವಾಗಿದೆ. ಅವರಿಗೆಲ್ಲವನ್ನು ಈ ಒಂದು ಸಂದರ್ಭದಲ್ಲಿ ಹಾಗೂ ಲೆಕ್ಕಪತ್ರವನ್ನು ಕೂಡ ಬೇಡಿಕೆ ಮೂಲಕ ಅಥವಾ ಸರಿಯಾದ ಒಂದು ಆಡಿಟಿಂಗ್ ಮಾಡಿ ಅದರಲ್ಲಿರುವಂತಹ ಕಾನೂನು ಪ್ರಕಾರವೇ ಅದನ್ನು ಇವತ್ತು ಮಂಡಿಸಿದ್ದಾರೆ. ಆ ಮಂಡಿಸಿದ್ದನ್ನು ನಾವೆಲ್ಲ ಸ್ವೀಕರಿಸಿಕೊಂಡು ಅದನ್ನು ಸರ್ವಸಮ್ಮತಿಯಿಂದ ಅನುಮೋದಿಸಿಕೊಳ್ಳುವವರೆಗೆ ಮಾಡಿಸಿಕೊಳ್ಳುವ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬ್ರಹ್ಮಕಲಶೋತ್ಸವ ಸಮಿತಿದ ಕೋಶಾಧಿಕಾರಿ ಪದ್ಮನಾಭ ಶೆಟ್ಟಿ ವರ್ಕಾಡಿ ಲೆಕ್ಕಪತ್ರ ಮಂಡಿಸಾದು ನಾನೆಲ್ಲ ಸಾಲ ಒರಿದನು ಪಡೆ ತೆರಿಪಾಯರು. ಈಗ ನಾನು ಮೊದಲಿಗೆ ಕಳೆದ ಬ್ರಹ್ಮಕಲಶದ ಜೀರ್ಣೋದ್ಧಾರದ ಲೆಕ್ಕಪತ್ರದ ಮೊದಲನಾಗಿ ಖರ್ಚಿನ ವಿಭಾಗಕ್ಕೆ ಹೋಗ್ತಾ ಇದ್ದೇನೆ. ಖರ್ಚಿನ ವಿಭಾಗವನ್ನು 9 ಐಟಮ್ಗಳಾಗಿ ಮಾಡಲಾಗಿದೆ. 9 ವಿಂಗಡಣೆ. ವಿಭಾಗ 1 ರಾಜಗೋಪುರಕ್ಕೆ ಒಟ್ಟಿಗೆ ಖರ್ಚು 1,85,00,000. ಅದು ಎಲ್ಲ ಸೇರಿ ಈ ಕಡೆಯಿಂದ ಆ ಎಂಡಿನವರೆಗೆ. ಐಟಮ್ ನಂಬರ್ 2
ನಾರ್ತ್ ರಿಟೇಲ್ ವಾಲ್ ರೂಮ್ ಅಲ್ಲಿದ್ದು ನಮ್ಮ ಉತ್ತರ ಭಾಗದಲ್ಲಿ ಕೆಳಗಿನಿಂದ ಮೇಲೆಗೆ ಆ ರೂಮು ಮತ್ತು ಆ ಗೋಡೆ ನಮ್ಮ ಅಡಿಗೆ ರೂಮಿನವರೆಗೆ ಆದಂತಹ ಒಟ್ಟು ಖರ್ಚು 65 ಲಕ್ಷ. ಆಮೇಲೆ ಅಡಿಗೆದ್ದು ಅಲ್ಲಿ ಅಡಿಗೆ ಇದರಿಂದ ಮಾಡು, ಆಮೇಲೆ ಹಾಲ್ ಅಲ್ಲಿವರೆಗೆ ಕಲ್ಲುಟ್ಟಿ ಸ್ಥಾನದ ವರೆಗೆ ಒಟ್ಟು 65 ಲಕ್ಷ. ಗಾಳಿಗೋಪುರ ಅಂದರೆ ಗಾಳಿಗೋಪುರ ಪ್ಲಸ್ ಈಚೆದು ನಾವು ಊಟ ಮಾಡೋದು ಸೇರಿ 75 ಲಕ್ಷ. ಆಮೇಲೆ VIP ರೂಮು, ನಾವಿಲ್ಲಿ ಊಟಕ್ಕೆಲ್ಲ ಕೂತ್ಕೊಳ್ಳೋ VIP ರೂಮು 20 ಲಕ್ಷ. ಆಮೇಲೆ ಬ್ರಹ್ಮಕಲಶಕ್ಕೆ ನಾವಿಲ್ಲಿ ಆಫೀಸ್ ಎಲ್ಲ ಮಾಡಿದ್ದೇವೆ, ಇಲ್ಲಿ ಅದಕ್ಕೆ ಶೀಟ್ ಎಲ್ಲ ಹಾಕಿ ಅದಕ್ಕೆ 25,000. ಆಮೇಲೆ ನಮ್ಮ ಎರಡು ಗುಡಿಗಳಂದರೆ ಇದರಲ್ಲಿ ನಮ್ಮ ಉಮೇಶ್ ಗಟ್ಟಿಯವರು ಕೊಟ್ಟಂಥ ರಿನೋವೇಷನ್ ಕೂಡ ಸೇರಿಕೊಂಡು 37 ಲಕ್ಷ ರೂಪಾಯಿ. ಇದಕ್ಕೆ ನಮ್ಮ ಗಣಪತಿ ಇದನ್ನು ತೆಗೆದು ಅದನ್ನು ರಿನೋವೇಷನ್ ಮಾಡಲಿಕ್ಕೆ ಉಮೇಶ್ ಗಟ್ಟಿ ನಮ್ಮ ಮೆಸ್ಕಾಮಿನವರು ಅವರು ಹಣ ಕೊಟ್ಟಿದ್ದಾರೆ. ಅದು ಸೇರಿ ಒಟ್ಟು 37 ಲಕ್ಷ ರೂಪಾಯಿ. ಆಮೇಲೆ ಚಪ್ಪಡಿಕಲ್ಲು ನಮ್ಮ ಶೇಖರ್ ಸೋಮೇಶ್ವರಿ ಅವರದ್ದು ಚಪ್ಪಡಿಕಲ್ಲಿದ್ದು 20 ಲಕ್ಷ. ಆಮೇಲೆ ಒಳಗಡೆ ತೀರ್ಥಮಂಟಪ ಮತ್ತು ಗರ್ಭಗುಡಿಗೆ ಹಾಕಿದಂಥ ತಾಮ್ರದ ಒಟ್ಟು ಖರ್ಚು 25 ಲಕ್ಷ. ಇದು 9 ಐಟಮ್ ಮಳೆ ಬಂದಂಥ ನಮ್ಮ ಖರ್ಚು ಒಟ್ಟು 4,92,25,000 ರೂಪಾಯಿ. 4,92,25,000 ಲಕ್ಷ ರೂಪಾಯಿ. ಹಾಗೆ ಬ್ರಹ್ಮಕಲಶಕ್ಕೆ ಒಟ್ಟು ಖರ್ಚು ಎಲ್ಲ ಸೇರಿ 65 ಲಕ್ಷ ರೂಪಾಯಿ. ಒಟ್ಟು ನಮ್ಮ ಬ್ರಹ್ಮಕಲಶದ್ದು ಸೇರಿ 5,57,25,000 ರೂಪಾಯಿ. 5,57,25,000 ರೂಪಾಯಿ, 25,000 ರೂಪಾಯಿ ಇದು ಖರ್ಚು. ಈಗ ವೆಚ್ಚಕ್ಕೆ ನಾವು ಹೋಗುವುದಾದರೆ ನಮ್ಮ ಇಲ್ಲಿಯ ಕೌಂಟರ್ನಲ್ಲಿ ನಮ್ಮ ಮಹಿಳಾ ಭಕ್ತಾದಿಗಳು ಸವಿತಾ ಕಾಜ ಆಗಿರ್ಬೋದು, ಸುಜಾತ ಶೆಟ್ಟಿ ಆಗಿರ್ಬೋದು, ಲಲ್ಲಿ ಆಗಿರ್ಬೋದು, ಕೆಲವರಲ್ಲಿ ಇವರೆಲ್ಲ ಇದ್ದರು. ಅವರು ಕಲೆಕ್ಷನ್ ಮಾಡಿದಂಥ ಹಣ ಕೌಂಟರಲ್ಲಿ 27,93,490 ರೂಪಾಯಿ, 94 ರೂಪಾಯಿ. 27,93,994 ರೂಪಾಯಿ. ಅದು ಆ ಚಿಲ್ಲರೆ, ಆ ದಿನದ ಚಿಲ್ಲರೆಯನ್ನು ಕೂಡ ಅದೇ ದಿನ ರಾತ್ರಿ ಲೆಕ್ಕ ಮಾಡಿ ಮರುದಿನ ಬೆಳಿಗ್ಗೆ ಬ್ಯಾಂಕಿನ ಖಾತೆಗೆ ಜಮಾ ಮಾಡಲಾಗಿದೆ. ಆಮೇಲೆ ಡೊನೇಷನ್ಸ್ ಇವರೆಲ್ಲ ಕೆಲವರೆಲ್ಲ ಒಂದೊಂದಕ್ಕೆ ಐಟಮ್ ಕೊಟ್ಟದ್ದು 32,04,001 ರೂಪಾಯಿ. 32,04,001 ರೂಪಾಯಿ. ಆಮೇಲೆ ಡೊನೇಷನ್ ಕ್ಯಾಶ್ ಅಂದರೆ ಇಲ್ಲಿ ನಮ್ಮ ನಾಗಪ್ಪ ಶೆಟ್ಟಿಗಾರರು ಕಲೆಕ್ಷನ್ ಮಾಡ್ತಿದ್ರು, ಕೌಂಟರಲ್ಲಿ ಬರ್ತಿದ್ದು. ಮತ್ತು ಬೇರೆ ಬೇರೆ ರಸೀದಿ ಕೊಂಡೋದವರು ಕ್ಯಾಶ್ ಇಲ್ಲಿ ಕೊಟ್ಟದ್ದು. ಅದನ್ನು ಅವತ್ತೇ ಯಾರು ಇದಕ್ಕೆ ಬಂದು ಅದೇ ಹೆಸರಲ್ಲಿ ಬ್ಯಾಂಕಿಗೆ ಹಾಕಲಾಗಿದೆ. ಅದು 1,23,64,660 ರೂಪಾಯಿ. 1,23,64,660 ರೂಪಾಯಿ. ಆಮೇಲೆ ಕೆಲವೆಲ್ಲ ಡೊನೇಷನ್, ನೆಫ್ಟ್, ಕ್ರಾಸ್ ಚೆಕ್ ಇದೆಲ್ಲ ಬಂದಿದೆ. ನಾವು ಡೈರೆಕ್ಟ್ ಬ್ಯಾಂಕಲ್ಲಿ ಕಟ್ಟಿದೆ ಎಲ್ಲ ಸೇರಿ ಅದಕ್ಕೆ ಬ್ಯಾಂಕ್ ಕನ್ಸಿಲೇಷನ್ ಅಂತ ಹೇಳ್ತಾರೆ. ಅದು 1,48,000 1,48,97,630. 1,48,97,630 ಹುಂಡಿ ಕಲೆಕ್ಷನ್. ನಮ್ಮ ಪುರೋಹಿತರುಗಳೆಲ್ಲ ಕೆಲವೊಂದವರ ಬಟ್ಟಲಲ್ಲಿ ಸಿಕ್ಕಿದಂಥ ಹುಂಡಿಯನ್ನು ಇಲ್ಲಿಗೆ ಕೆಲವರು ಕೊಟ್ಟಿದ್ದಾರೆ, ಕೆಲವರು ಕೊಡಲಿಲ್ಲ. ಅದು 8,026 ರೂಪಾಯಿ. ಹೊರೆ ಕಾಣಿಕೆಯಲ್ಲಿ ಅಂದರೆ ಇವಾಗಲೇ ಇವರು ನಮ್ಮ ರವಿಶಂಕರ್ ಹೇಳಿದರು, ಹೊರೆ ಕಾಣಿಕೆ ಎಲ್ಲ ಸಾಮಾನುಗಳನ್ನು ನಮ್ಮ ಇಲ್ಲಿ ಶೇಖರಣೆ ಮಾಡಿಕೊಂಡು, ಕೆಲವೆಲ್ಲ ಆಚೆ ಆಗಿರೋದು ಮಳೆಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದನ್ನು ಅರಿಷ್ಟಿ ಉಚಿಲ್, ರಘು ಉಚಿಲ್, ಬಸ್ತಿ ಇವರೊಂದು ಟೀಮು ತುಂಬ ದಿನ ಅವರಲ್ಲಿ ಇಲ್ಲಿ ಕೂತ್ಕೊಂಡು ರಶೀದಿ ಮುಖೇನ 13,61,644 ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ. 13,61,644 ರೂಪಾಯಿ. ಡೊನೇಷನ್ ರಿಸೀವ್ಡ್ ಫ್ರಮ್ ಬಿಲ್ಲವ ಸಮಾಜ ಉಳ್ಳಾಲ ದೇವಕೆತ್ತನ ಮುತಾಲಿಕೆಯಲ್ಲಿ ಕೊಟ್ಟಂಥ ಒಟ್ಟು ಆ ಗಾಲಿಗೋಪುರಕ್ಕೆ ಕೊಟ್ಟಂಥ ಮೊತ್ತವನ್ನು ಅದು ಬ್ರಹ್ಮಕಲಶದ ಅಕೌಂಟಿಗೆ ಸೇರಿಸಲಾಗಿದೆ. ಬಾಕಿ ಇವರು ಹೇಳಿದಂಥದ್ದೆಲ್ಲ ಅವರವರೇ ಮಾಡಿಸಿದ್ದು. ಅದು ಅವ್ರದ್ದು 28 ಲಕ್ಷ.
28 ಲಕ್ಷ ಪ್ಲಸ್ ಒಂದು ಇದರಲ್ಲಿ ಬಂತು, ಯಾವುದು ನನ್ನ ಹತ್ರ ನೀವು ಕೊಟ್ಟದ್ದು ಅಕೌಂಟಿಗೆ ಬಂತು, ಅದಕ್ಕೆ ಯಾವುದು ಬ್ಯಾಂಕ್ ಕ್ಯಾಶ್ಗೆ ಬಂತು. ಒಟ್ಟಿಗೆ 28 ಪ್ಲಸ್ 1 ಲಕ್ಷ 29 ಲಕ್ಷ. ಆಮೇಲೆ ಗವರ್ಮೆಂಟ್ ಬಾಡಿ ವಿವಿಧ ಇಲಾಖೆಗಳಿಂದ ಶ್ರೀನಿವಾಸ್ ಪೂಜಾರಿ ಆಗಿರ್ಬೋದು, ಭಾರತಿ ಶೆಟ್ಟಿ ಆಗಿರ್ಬೋದು, ಬೇರೆ ಬೇರೆ MLC ಆಗಿರೋ ಒಟ್ಟು ಬಂದದ್ದು ನಿರ್ಮಿತಿ ಕೇಂದ್ರದ ಮುಖೇನ ಕಲೆಕ್ಷನ್ ಸಬ್ GST ಕಟ್ಟಾಗಿ 67,18,948. 67,18,948. ಆಮೇಲೆ ಇಲ್ಲಿ ಜಾಸ್ತಿ ಆದಂಥ ಹಂಚು ಅದನ್ನು ಕೊಂಡಾನಕ್ಕೆ ಕೊಟ್ಟದ್ದು, ಅದು ನಮ್ಮ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟಗಾರ ಅವರ ಮುಖೇನ, ಅದು 50,000. ಆಮೇಲೆ ಇನ್ಕಮ್ ಇದು GST ಕಟ್ಟದ್ದು ನಮಗೆ ವಾಪಸ್ ರೀಫಂಡ್ ಆದದ್ದು 1 ಲಕ್ಷ ರೂಪಾಯಿ. ಆಮೇಲೆ ಇವರು ರಾಮಚಂದ್ರ ಸುಶೀಲ ಕೊಟ್ಟಂಥ 25 ಲಕ್ಷವನ್ನು ಜೀರ್ಣೋದ್ಧಾರ ಆಗಿ ಸ್ವಲ್ಪ ಲೇಟ್ ಅಂತ ಹೇಳಿಕೊಂಡು ಅದನ್ನು ನಾವು ಅಧ್ಯಕ್ಷರ ಹತ್ರ ಮತ್ತು ಕೋಶಾಧಿಕಾರಿ ಹೇಳಿ ಅದನ್ನು ಡೆಪಾಸಿಟ್ ಮಾಡಿದ್ದೆವು. ಅದರಿಂದ ಬಡ್ಡಿ ಬಂದದ್ದು 20,838. ಆ 25 ಲಕ್ಷ ಸ್ವಲ್ಪ ಸಮಯಕ್ಕೆ ಡೆಪಾಸಿಟ್ ಕಾರಣ ಅದರ 20,038 ರೂಪಾಯಿ ಬಡ್ಡಿ ಬಂದಿದೆ. ಆಮೇಲೆ SPಯಲ್ಲಿ ಬಂದಂಥ ಇಂಟ್ರೆಸ್ಟ್ 8,709. 8,709. ಆಮೇಲೆ ನಾನು ಮತ್ತು ರಮೇಶ್ ಕೊಲ್ಯ ನಾವು ಸ್ಕ್ರ್ಯಾಪ್ ಇಲ್ಲಿದ್ದದ್ದು ಮಾರಿದ್ದು 43,000. ಆಮೇಲೆ 43,000 ಆದರೆ ಇದರಲ್ಲಿ ಈ 5,57,25,000 ಟ್ಯಾಲಿ ಆಗಬೇಕಾದ್ರೆ ಇಲ್ಲಿ 1,13,54,050 ರೂಪಾಯಿ ಶಾರ್ಟ್ ಇದೆ. 1,13,54,050 ರೂಪಾಯಿ ಈ 5,57,25,000ಕ್ಕೆ ಅಷ್ಟು ಶಾರ್ಟ್ ಆಗಿದೆ. ಇದರಲ್ಲಿ ಈ ಶಾರ್ಟಲ್ಲಿ ಯಾರಿಗೆಲ್ಲ ಬಡ್ಲಿಕ್ಕೆ ಉಂಟು ಅಂತ ಹೇಳಿ ನಾವು ಕೂಲಂಕುಷವಾಗಿ ಹೇಳುವಾಗ 53 ಲಕ್ಷ ರೂಪಾಯಿ ಚಿಲ್ಲರೆ ಹೊರಗಡೆ ಕೊಡ್ಲಿಕ್ಕೆ ಉಂಟು. 53 ಲಕ್ಷ ರೂಪಾಯಿ ಚಿಲ್ಲರೆ ಹೊರಗಡೆ ಕೊಡ್ಲಿಕ್ಕೆ ಉಂಟು. 52 ಲಕ್ಷ ಚಿಲ್ಲರೆ ಹೊಳ್ಳಿಗೆ ಬರಬೇಕು. 8 ಲಕ್ಷ ಚಿಲ್ಲರೆ ಹೊರೆಕಾಣಿಕೆ ಸೇವಾ ಸಮಿತಿಯಿಂದ, ಇಲ್ಲೊಂದು ಹೊರೆಕಾಣಿಕೆ ಸೇವಾ ಸಮಿತಿಯಿಂದ ಅದರಲ್ಲಿ 8 ಲಕ್ಷ ರೂಪಾಯಿ ನಾವು ಅದರಿಂದ ಸಾಲವಾಗಿ ಪಡ್ಕೊಂಡಿದ್ದೇವೆ. ಅದೆಲ್ಲ ಸೇರಿಕೊಂಡು 1,13,54,050 ಆದರೆ ಈಗ ಬ್ಯಾಂಕಲ್ಲಿ ಅಂತಿಮ ಶುಲ್ಕ ಆಗಿ 26,157 ರೂಪಾಯಿ ಕೆನರಾ ಬ್ಯಾಂಕ್ ಹಾಗೂ ನಮ್ಮ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಉಂಟು. ಅದನ್ನು ಲೆಸ್ ಮಾಡಿದರೆ 26,000 ಕಡಿಮೆ ಆಗ್ತದೆ. ಈ 1,13,00,000ಕ್ಕೆ ಇನ್ನು ಅದರಲ್ಲಿ ಪ್ರಾಮುಖ್ಯವಾಗಿ ಹೊರಗಡೆ ಕೊಡುವಂಥ 53 ಲಕ್ಷ ರೂಪಾಯಿ ನಮಗೆ ಈ ಜಾತ್ರೆ ಮೊದಲು ಕೊಡುವಂಥ ಒಂದು ಮನಸ್ಸು ಎಲ್ಲ ಭಕ್ತರಲ್ಲಿ ಇರಬೇಕು. ನಾವು ಕೂಡ ಅದಕ್ಕೆ ನಮ್ಮ ಕೈಲಾದ ಏನು ವಂತಿಗೆ ಹಾಕಲಿಕ್ಕಿದೆಯಾ ಈಗ ಕೇಳ್ತಾ ಇದ್ದಾರೆ ಯಾರಿಗೆಲ್ಲ ಹಾಕ್ಬೇಕಂತೇಳಿ, ಅಂದರೆ ಈ ಹೊರಗಡೆ ಆಗೋರು ಯಾರೆಲ್ಲ ಅಂತೇಳಿ. ನಮ್ಮ ರಾಮದಾಸ್ ಸೋಮೇಶ್ವರ ಅವರಿಗೆ 1,000, 1 ಲಕ್ಷ ಸಾರಿ 1 ಲಕ್ಷ. SK ಮಿಲ್ ವರ್ಕಾಡಿ XK ಮಿಲ್ ಅವರಿಗೆ 23,72,000 ರೂಪಾಯಿ ಟೋಟಲ್ ಅವ್ರದ್ದು. ಅವರಿಗೆ 23 ಲಕ್ಷ ರೂಪಾಯಿ ಸಂದಾಯ ಆಗಿದೆ. ಇನ್ನು 72,000 ರೂಪಾಯಿ ಬಾಕಿ ಆಗಲಿಕ್ಕೆ ಉಂಟು. ಮತ್ತು ರಾಘವಚ್ಚಲ್ ಬ್ಯಾನರ್ ಇದ್ದು 1 ಲಕ್ಷ ರೂಪಾಯಿ. ಆಮೇಲೆ ಸೂರ್ಯ ಭಟ್ರಿಗೆ 4.5 ಲಕ್ಷ ರೂಪಾಯಿ, ಅವ್ರದ್ದು ಒಟ್ಟಿಗೆ ಬಿಲ್ಲು 20 ಲಕ್ಷ. ಆಮೇಲೆ ಸುಂದರಾಚಾರ್ಯ 1,80,000. ಧನರಾಜ್ ಅಂದರೆ ಕಲ್ಲಿನ ಈ ಕಲ್ಲದ ಇದೆಲ್ಲ ಮಾಡಿದವರು ಅವರಿಗೆ 3,50,000. ಶಿವಪ್ರಸಾದ್ ಹೆಗ್ಡೆ ದಂಪದವರು ಎಡಪದವಿನವರು 8 ಲಕ್ಷ ರೂಪಾಯಿ. ರಂಜನ್ 4 ಲಕ್ಷ ರೂಪಾಯಿ. ಗೋವರ್ಧನ್ ಮೆಟಲ್ಸ್ 9,88,790 ರೂಪಾಯಿ. ಹರೀಶ್ ಕುತ್ತಾರ್ ಅಂದರೆ ಅವರಿಗೆ ಮೊದಲಿಗೆ ಸಾಮಾನು ಎಲ್ಲ ಅವರಿಂದ ತಂದದ್ದು, ಅವರಿಗೆ ಇತ್ತೀಚೆಗೆ 1 ಲಕ್ಷ ಅವರಿಗೆ ನಾವು ನೆಫ್ಟ್ ಮುಖಾಂತರ ಕೊಟ್ಟಿದೆ. ಈಗ ಇನ್ನು 1 ಲಕ್ಷ ಆಗಬೇಕು. ಆಮೇಲೆ AJ ಶೇಖರ್ ತರಕಾರಿ ಎಲ್ಲ ತಂದದ್ದು 1 ಲಕ್ಷ ರೂಪಾಯಿ. ನವೀನ್ ಸೋಮೇಶ್ವರ ನವೀನ್ ಸೋಮೇಶ್ವರ 47 ಅಂತ ಹೇಳ್ತದೆ, ನಾನು ಇಲ್ಲಿ 42 ಅಂತ ತೆಕ್ಕೊಂಡಿದ್ದೇನೆ. ಆಮೇಲೆ ರವೀಂದ್ರ ಗಟ್ಟಿ 1 ಲಕ್ಷ ರೂಪಾಯಿ. ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರರು ಅವರಿಗೆ 50,000. ಅವರಿಗೆ 50,000 ಯಾಕಂತ ಹೇಳಿದ್ರೆ ಇಲ್ಲಿ ರಾಜಾಗೋಪುರಕ್ಕೆ ಇಲ್ಲಿ ಹಣ ಇಲ್ಲದಾಗ ಕೊರೋನಾ ಹತ್ತಿರ ಬಂದಾಗ ನಾನು ಅವರ ಹತ್ರ ಹೋಗಿ 20 ಲಕ್ಷ ರೂಪಾಯಿ ಕ್ಯಾಶ್ ತಂದಿದ್ದೆ. ಅದರಲ್ಲಿ 19 ಲಕ್ಷ ರೂಪಾಯಿ ಕೊಟ್ಟಿದೆ. ಇನ್ನು 50,000 ಅವರಿಗೆ ಕೊಡ್ಲಿಕ್ಕೆ ಉಂಟು. ಅವರೇನು ಕೇಳಲಿಲ್ಲ, ಆದರೆ ನಾವು ಲೆಕ್ಕಕ್ಕೆ ಕೇಳುವಾಗ ತಗೊಳ್ಬೇಕಾಗ್ತದೆ. ಆಮೇಲೆ ಶೇಖರ್
ಚಪ್ಪಡಿ ಕಲ್ಲಿದ್ದು 20 ಲಕ್ಷದಲ್ಲಿ ಅವರಿಗೆ 4,75,000 ರೂಪಾಯಿ ಕೊಡ್ಲಿಕ್ಕೆ ಉಂಟು. ಆಮೇಲೆ ಕುಬೇರ ಅದರ ಕೆಲಸ ಮಾಡಿದ ಅವನಿಗೆ 10 ಲಕ್ಷ. ಹೋಗಿ ಒಟ್ಟು 53,07,790 ರೂಪಾಯಿ ಹೊರಗಡೆ ಅಗತ್ಯವಾಗಿ ಕೊಡುವಂಥದ್ದು ಉಂಟು. ಇದನ್ನು ಏನಾದರೂ ರಿಡಕ್ಷನ್ ಮಾಡುವುದು, ಕಮ್ಮಿ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಈಗ 50 ಇದ್ದನ್ನೊಂದು ಕಡಿಮೆ ಇಷ್ಟು ನಮಗೆ ಬಿಡಬೇಕಂತೇಳಿ ಬಿಡುವವರಿದ್ದಾರೆ. ಇದಕ್ಕೊಂದು ವ್ಯವಸ್ಥೆ ನಾವು ಈ ಸೋಮನಾಥನ ಅಂದರೆ ಸಿದ್ದರಾಮಯ್ಯರು ಯಾವಾಗಲೂ ಹೇಳುದುಂಟು, ಸೋಮನಾಥನಂಜಿ ಋಣೋಡ್ದು ಮುಕ್ತಿ ಮಂಪಲೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಾದರೂ ದೇಣಿಗೆ ಕೊಡುವವರಿದ್ದರೆ ಕೊಡಬಹುದು. ನಾವು ಕೂಡ ಈಗ ಕೆಲಸ ಮಾಡಿದ್ರೆ ಕೂಡ ನಾವು ಕೂಡ ಕೊಡಲಿಕ್ಕೆ ರೆಡಿ ಇದೆ, ಸೋಮನಾಥನಿಗೆ ಕೊಡಲಿಕ್ಕೆ ನಾವು ರೆಡಿ ಇದೆ. ಇಷ್ಟು ಈ ಲೆಕ್ಕಾಚಾರ. ಈ ಲೆಕ್ಕಾಚಾರವನ್ನು ಯಾಕೆ ನಾವು ಕೊಡಲಿಲ್ಲ ಅಂತ ಹೇಳಿದ್ರೆ, ಯಾವಾಗಲೂ ಬ್ರಹ್ಮಕಲಶದ ಲೆಕ್ಕಾಚಾರ ಕೊಟ್ಟ ಕೂಡಲೇ ಆ ಸಮಿತಿ ಬರ್ಕಾಸ್ ಆಗುವಂಥದ್ದು. ನಾಳೆಯಿಂದ ನನಗೆ ಈ ಬ್ರಹ್ಮಕಲಶದ ವಿಷಯ ಮಾತಾಡಲಿಕ್ಕಿಲ್ಲ ಲೆಕ್ಕ. ಆದರೆ ಇಲ್ಲಿ ಈ ಹೊರಗಡೆ ಕೊಡಲಿಕ್ಕೆ ಇದ್ದ ಕಾರಣ ನಾವು ಇದನ್ನು ಆದಷ್ಟು ನಾವು ಮುಂದೂಡಿ ಸ್ವಲ್ಪ ಏನಾದರೂ ಕಾರ್ಯಕ್ರಮ ಹಾಕುವ ಅಂತೆಲ್ಲ ಇತ್ತು. ಆದ್ದರಿಂದ ದಯವಿಟ್ಟು ಇಷ್ಟು ಲೆಕ್ಕಗಳು ಇದರಲ್ಲಿ ಏನಾದರೂ ಯಾರಿಗಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಬಂದಂಥ ಲೆಕ್ಕಗಳನ್ನು ನಾನು ಲೆಕ್ಕಕ್ಕೆ ತಗೊಂಡಿದ್ದೇನೆ. ಮತ್ತೆ ನಿಮ್ಮ ಲೆಕ್ಕ ನನಗೆ ಬರಲಿಲ್ಲ ಅಲ್ಲ, ಬಂದಿದ್ರೆ ಅದು ಬಿಡು ಹಾಗಿಲ್ಲ. ಆಯ್ತು, ನೋಡ ಅದನ್ನು ಸೇರಿಸುವ. ಅದರಲ್ಲಿ ಏನಾದ್ರು ಕೇಳಲಿಕ್ಕಿದ್ರೆ ಬೇಕಾದ್ರೆ ಕೇಳ್ಬೋದು. ಅದು ಕೊಡುವ, ಅದು ಕೊಡಲೇಬೇಕು. ನೋಡಿ ಹರೀಶ್ ಚಿಲ್ರವರೇ, ಈಗ ನೀವು 1,75,000 ದೇವಸ್ಥಾನಕ್ಕೆ ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ರೆ ನಿಮಗೆ ರಸೀದಿ ಕೊಡಬೇಕು. ಆಗ ಇನ್ಕಮಿಗೆ ಜಾಸ್ತಿ ಆಗ್ತದೆ, ಇನ್ಕಮ್ ಆಗ್ತದೆ. 5,57,00,000 ಇದ್ದದ್ದು 5,58,00,000 ಬರ್ತದೆ. ಸರಿಯಾ? ಅದರಲ್ಲೇ ಏನಾದ್ರು ಬರ್ತದ? ಅದೇ ಮಾಡುವ, ಆಯ್ತಾ? ಅದೇತ್ತಲ್ಲ ರಸಿ. ಅಲ್ಲ, ಏನಾದ್ರು ಕೇಳಿಕೊಂಡಿದ್ದಾರೆ? ಇದು ಅಂಗೀಕಾರ ಮಾಡ್ಲಿಕ್ಕೆ ಇದು ಸಾಲ ಅಂಗೀಕಾರ ಮಾಡ್ಲಿಕ್ಕೆ ಆಗುದಿಲ್ಲ. ಸಭೆಯಲ್ಲಿ ಅಂಗೀಕಾರ ಸರಿ ಅಂತ ಹೇಳ್ಬೋದು, ಅಂಗೀಕಾರ ಮಾಡ್ಲಿಕ್ಕೆ ಆಗುದಿಲ್ಲ. ಏನ್ ಹೇಳ್ತೀರಿ ಶರತ್ ಕಟ್ಟಿ ಅವರೇ? ಆಗ್ತದ? ಅಂಗೀಕಾರ ಮಾಡಿ ಕ್ಲೋಸ್ ಆದ್ರೆ ಕ್ಲೋಸ್. ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಬಿ ರವೀಂದ್ರನಾಥ್ ರೈ, ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯದರ್ಶಿ ಜನಾರ್ದನ್ ಹೊಳ್ಳ, ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಸದಾನಂದ ಬಂಗೇರ, ಇಂಚಿತ್ತಿ ಪ್ರಮುಖರು ಸಭೆದ ಮುತಾಲಿಕಿಡಿದ್ದಾರೆ. ಎಂಕ್ಲು ಬೂಟುವ ಜವಾಬ್ದಾರಿ ತೊಂದ್ರೆ ಎಲ್ಲ ಎಂಕ್ಲು ಬರ್ಕಾಸ್ ಮಾಡ್ಕೊ ಇನ್ನೇನು ಎಂಕ್ಲು ಪಣ್ಣೊಂದು ಏನು ಈ ಸಂದರ್ಭ ಎನ್ನ ದಾದಾಲ ಇನ್ನೊಂದು ಎಂಕ್ಲ ಎಂಕ್ಲೆ ಮನ್ನಿಸಾಲೆ ನಿಕ್ಲ ಸಹಕಾರ ಭಕ್ತರನ್ನ ಮಾತು ಕೊಡ್ತಾರೆ. ನಾನು ಅದು ಕೊರೋಡು ಈ ಸಂದರ್ಭ ಪನ್ನೊಂದು ಏನೆಲ್ಲ ಪಾಚನಕ್ಲಿತ್ತನ್ನ ಬಣ್ಣ ತಂತಿದ್ದಾರೆ ಎಲ್ಲ ನಿಂದ ಪ್ರೋಗ್ರಾಮ್ ಪಾತ್ರಡಾರಿಗೆ ಅಂಡ್ ಐದು ಎಲ್ಲ ಈ ಬ್ರಹ್ಮಕಲಶದ ಲೆಕ್ಕದ ಬಗ್ಗೆ ಪಾತ್ರ ಪಾತ್ರ ಬೇತೇರೆಗಾಂಡ ದಾದಣ್ಣ ಕೂಡ ಕೇಂದ್ರ ಹರಿಜನ್ ಮಾಹಿತಿ ಬೇಕಿದ್ರೆ ಅದನ್ನು ಇಲ್ಲಿ ಚರ್ಚೆ ಮಾಡಿ ತುಂಬಾ ಸಮಯ ಆಗ್ತದೆ. ಅದನ್ನು ವೈಯಕ್ತಿಕವಾಗಿ ಹೊರಗಡೆ ಅಂತ ಕೇಳಿದ ಅವರ ಕಂಪ್ಯೂಟರಲ್ಲಿ ಪಿನ್ ಟು ಲೆಕ್ಕ ಅವರು ಉಂಟು, ಅದನ್ನು ಅವರು ತಮಗೆ ಕೊಡ್ಲಿಕ್ಕೆ ಬದ್ಧರಿದ್ದಾರೆ. ಆದ್ರಿಂದ ಯಾರಿಗಾದ್ರೂ ಕೂಲಂಕುಷವಾಗಿ ಯಾವುದಾದ್ರ ಬಗ್ಗೆ ಮಾಹಿತಿ ಬೇಕಿದ್ರೆ ದಯವಿಟ್ಟು ವರ್ಕಾಡಿ ಅವರನ್ನು ಸಂಪರ್ಕ ಮಾಡಿ ಎಂದು ಹೇಳ್ತಾ ಇದ್ದೇನೆ.
ಅಲ್ಲ ಎಲ್ಲರೂ ಒಪ್ಪಿಗೆ ಅಲ್ಲ, ಸರಿ ಅಲ್ಲ? ಒಪ್ಪಿಗೆ ಇದ್ರೆ ಆದಂತ ಒಕ್ಕಡೆ ಕೊಟ್ಟಂತ ಲೆಕ್ಕದಲ್ಲಿ ರಮೇಶನ್ ಒಂದಷ್ಟು ಕೇಳಿದ್ರು, ಮತ್ತೆ ಹರೀಶನ್ನ ಹೇಳಿದ್ರು, ಶೇಖರನ್ನ ಹೇಳಿದ್ರು. ಇದು ಬಿಟ್ಟು ಬೇರೆ ಏನಾದ್ರೂ ಇಲ್ಲದಿದ್ರೆ ಅದು ಕೊಟ್ಟ ಲೆಕ್ಕವನ್ನು ನೀವು ಒಪ್ಪುವುದಾದ್ರೆ ಒಂದು ಚಪ್ಪಾಳೆ ಇಡ್ಬೇಕಲ್ಲ. ಆಯ್ತು. ಮುಂದಕ್ಕೆ ನಮ್ಮ ಹಿರಿಯವರು 2 ಬ್ರಹ್ಮಕಲಶವನ್ನು ನೋಡಿದವರು ನಮ್ಮ ಸದನದ ಬಂಗೇರು ಮಗುವರು ಸಮಾಜದ ಹಿರಿಯರು, ಅವರು ಒಂದು 2 ಮಾತು ಆಡಬೇಕಾಗಿ ವಿನಂತಿ. ನಾಗರ ದೇವರ ಚಿತ್ರ ಶ್ರೀ ಸೋಮನಾಥ ದೇವರನ್ನು ವಂದನಮಂತಂದು ಅಂಚನೆ ಪರಮ ಪೂಜ್ಯ ತಂತ್ರಲಾಯನ ಬ್ರಹ್ಮಶ್ರೀ ತಂತ್ರಲಾಯನ ಪದ್ಮನಾಭ ತಂತ್ರಲಾಯನ ವಂದನಮಂತಂದು ಅಂಚನೆ ವೇದಿಕಡುಪ್ಪನ ನಮ್ಮ ಸೋಮನಾಥ ದೇವರನ್ನ ಆಡಳಿತ ಆ ತಿಪ್ಪನ ರವೀಂದ್ರನಾಥ್ ರೈ ಬೇರೆಲ್ಲ ವಂದನವಂತರು ಅಂಜನೆ ವೇದಿಕಡುಪ್ಪನ ಭಾಸ್ಕರ್ ಗಟ್ಟಿ ಅಂಜನೆ ಪದ್ಮನಾಭ ವರ್ಕಾಡಿ ಅಂಜನೆ ಹೊಳ್ಳೆ ಎದುರುಪ್ಪನ ಮಾತ ಹಿರಿಯ ಜವಾಬ್ದಾರಿತ ಜನಕ್ಕೆಲ್ಲ ವಂದನವಂತಂದು ಬಹುಶಃ 2 ಪಾತ್ರೆಗೆ ಮುಂಚಿನ ನ್ಯಾಯ ಬಂದಾಗ 2 ವರ್ಷ ಹೋದ ವರ್ಷ 3 ವರ್ಷ ಎಲ್ಲ ನಾನು ಟ್ರಸ್ಟಿ ಆದಿತ್ತೆ, ಈ ಸಲ ಟ್ರಸ್ಟಿ ಆದ ಆಯ್ಕೆ ಆದಿತ್ತೆ. ಬಹುಶಃ 2002 2005 ಇಸ್ವಿ ಈ ಸಂದರ್ಭಗಳು ಹೆಚ್ಚಿನ ಮಾತ ಈ ದೇವಸ್ಥಾನಗಳು ಜೀರ್ಣೋದ್ಧಾರ ಆಡುಬಡಿಪಿನ ವಿಷಯ ಸದಾ ಎಂಕಲಂತೆ ಅರಿವು ಉಂಟು. ಬಹುಶಃ 2002 ಇಸ್ವಿಡು ಇವನು ಜೀರ್ಣೋದ್ಧಾರ ಆಡಿನ ದುಂಬು ಬಹುಶಃ ರವೀಂದ್ರನಾಥ್ ರೈಕಲ್ ಆರು ಬರ್ತದೆ ಉಳ್ಳಾಳಿಗೆ ಬರ್ತದೆ. ಯಾಕಂದ್ರೆ ಸಮಾಜದ ಒಂದು ಪಾತ್ರ ಇದ್ದಾರೆ ಬೇರೆ ಬಂದಾಗ ಓನ್ ಜೀರ್ಣೋದ್ಧಾರ ಬಂದಾಂಡ ಬಹುಶಃ ಕಲ್ಲುಟ್ಟಿನ ಜೀರ್ಣೋದ್ಧಾರ ಆವಂದ ವಾ ಕೆಲಸ ಬೋಬುಜಿ ಬಂದು ಆರು ಅವಳು ಪ್ರಸ್ತಾವ ಅಂತ ಆ ಪುರ್ತುಡಿ ಆ ನಾರಿಗೆ ಪಾತ್ರದಿತ್ತೆ ಅವು ಬೇತ ವಿಷಯ ಆಡ ಎಂಕಲೈಕ್ ಸಮಾಜದಲ್ಲಿ ಸಪೋರ್ಟ್ ಬಂತ ಆಯ್ನಂತ ಬೇಗ ಅವು ಜೀರ್ಣೋದ್ಧಾರ ಆವಡು ಐದು ಪಕ್ಕ ಮಾತಾ ಸಮಾಜದಲ್ಲಿ ಎತ್ತಿದ್ದು ನಮ್ಮ ಜೀರ್ಣೋದ್ಧಾರ ಮಾಡ್ಕೊಂಡು ಆಶ್ವಾಸನೆ ಕೊಡ್ದಿತ್ತು. ಅವು ಜೀರ್ಣೋದ್ಧಾರ ಬಹುಶಃ ಆರ್ನ ಕೈಟೆ ಕಲ್ಲುಟ್ಟಿನ ಜೀರ್ಣೋದ್ಧಾರ ಆಡು ಬ್ರಹ್ಮಕಲಶ ಆಡು ಆಯ್ತು. ಮಧ್ಯದ್ದು ಬಹುಶಃ ಮಾತಾ ಊರ್ಜಗಳು ಮಾತಾ ಮಾಗಂಡಗಳು ಸೇರಿದು ನಮ್ಮ ಸೋಮನಾಥ ದೇವರ ಗರ್ಭಗುಡಿ ಅಂಚನೆ ಸುತ್ತುಪೋಳು ನಾನು ಪೂರ ನಮ್ಮ ಒಂದು ಮಾತಲ್ಲಿ ಸೇರಿದು ಮಲ್ಪುರವಿನ ಆಸೆ ಆಕಾಂಕ್ಷ 3 ಸಮಿತಿ ಬಂದದ್ದು. ಪದ್ಮನಾಭ ತಂತ್ರ ಅಮ್ಮೆರ ಕೈತಿರ್ಬೋದು ಪಾತಿರ್ಲಿ ಅವಾಗ ಬಂಡೇರಿ ಅಪ್ಪ ಬಹುಶಃ ನೆತ್ತ ಆಡಳಿತ ಮುಖ್ಯಸ್ಥರ ಆಜ್ಞಾರು ನಮ್ಮ ಶಾಂತರಾಮ ಶೆಟ್ರು ಪಾಪ ಭಾರಿ ಅಭ್ಯಂತರ ಆರಾಡು ಸರಿ 6ನೇ ನೆನಪು ಬಂದ್ಬೋದೆ ಬಂದಾಗ ಭಾರಿ ಕೆಲಸ ಮಾಡಿದಾರೆ. 6ನೇ ಪೀರಿಯಡ್ ಇನ್ನು ಜೀರ್ಣೋದ್ಧಾರ ಆತೀನಿ ಆಯ್ತಾ ಜವಾಬ್ದಾರಿ ತಂದಿನಿ ರಮನಾಥ್ ರವೀಂದ್ರ ಆ ಪುರ್ತುಡು ಈ ನಮ್ಮ ವಾಡಿದ್ದು ಗೊಂಜಿ ಭಾಷೆ ಕೊಡ್ತಾ ತಂತ್ರಲೇವಿ ಆ ಪುರ್ತುಡು ಒಂದು ಪೂರ್ಣ ಕೆಲಸ ಆಚಿ ಬ್ಯಾಗ್ ಬಂದಾಗ ಕಾಸಜ್ಜಿ ಬೇಸ್ತಲೆ ಗೊರ್ರೆ ಕಾಸಜ್ಜಿ ಮರದಕಲೆ ಗೊರ್ರೆ ಕಾಸಜ್ಜಿ ಚಪ್ಪಡಿ ಕಲ್ದಗಲೆ ಕಾಸಜ್ಜಿ ಒಯ್ರೆಗ್ಲೆ ಕಾಸಜ್ಜಿ ಅಂತ ಪೂರ್ತಿ ಆ ಅಂದ್ರೆ ಸುತ್ತಬಾಡಿ ಪೂರ್ತಿ ಆಗ್ತದೆ. ಆ ತಂತಿಲು ಪೂರ ಲೆತ್ತೇರು ನಮ್ಮ ಮಾತೇನಲ್ಲ 9 ಮಾಗಂಡಗಳು ಲೆತ್ತದ್ದು 8 ನಿಗ್ಲು ಭಾಷೆ ಕೊಡ್ತಾರೆ ದಾಗಿ ಬೇಲೆ ಆತಜಿ ಅಪ್ಪ ಹೆಂಗ್ ಮಾತು ಪಂಡಲ್ಲ 6 ಕೇಳಿಂಜರು ಪ್ರಾಶ್ಚಿತ್ತವಾಗಿ ಮಾಗಂಡಗಳೆಲ್ಲ ಒಂಜೊಂಜಿ ಪವನ ದಂಡ ಮಧ್ಯ ಆ ಪ್ರಾಶ್ಚಿತ್ತ ಕೊರ್ದು ಐದು ಬಗ್ಗೆ ಬೇರೆ ಶುರು ಮಾಡ್ತಾರೆ. ನೆತ್ತಲ ಈ ಜವಾಬ್ದಾರಿ ತಗೊಂಡಿನಿ ರಮಣತ್ರ ಆಯ್ತು. ಬಹುಶಃ 6ನೇ ಕೈದೇ ಬ್ರಹ್ಮಕಲಶ ಅವರು ಬಂದಾನ ಸೋಮನಾಥ ದೇವರಿಗೆ ಇಷ್ಟೆತ್ತೊಂದು ಆದ ಬೇಡ ಏರ್ಲ ಈ ಸಂದರ್ಭಗಳು ಆಯ್ಕೆ ದುಂಬದ ಯಾನ ಉಲ್ಲ ಏರ ವೇದಿಚಾರು ಅಂಚ 22ನೇ ಇಸ್ವಿರ್ದು 22 25 ಊಟ 6 ಒಟ್ಟಿಗೆ ಒಳ್ಳೆ ಈ ಬ್ರಹ್ಮಕಲಶ ಕೊಡ್ತಿಲ್ಲ ಅಂಚೇರಿ ನಂಗೆ ಸರಿಯಾದ ಸಮಯ ತಿಕ್ಕಂದೆ ನಾವು ಏದು ಚರ್ಚೆ ಮಾಡ್ತದ ಪಿರಬಾಡ್ಗ ಮಲ್ಪುಗ ಒಂದು ಎಷ್ಟೋ ಜನ ಪಾತ್ರ ಇರ್ತಾರೆ ಅವಳು ಯಾನಟ್ಟು ಜೋರು ಪಾತ್ರ ಮಾಡಿದ್ರೆ ಕಿರಣ್ಯ ಬಾಳು ಬಂದು ಆಡಲ ಸೋಮನಾಥ ದೇವರು ದಾರ ತೊಂದರೆ ಮಾಡ್ತಿದ್ದಾರೆ ಎರಡು ರೀತಿಯ ಕಾರ್ಯಕ್ರಮ ಆಡಿ ಇತ್ತಪ್ಪನ ಲೆಕ್ಕಾಚಾರದ ವಿಷಯ. ಈ ಲೆಕ್ಕಾಚಾರದ ವಿಷಯಗಳು
ಬಹುಶಃ ವರ್ಕ್ ಆಯ್ತ ಕ್ವಶನ್ ಕಾರ್ಯತನ್ನ 6 ವರ್ಷ ತಿನ್ನಾರ ಬಡೆಯರು ಬೇರೆ ಕೊರಳ ಬರೆಯರು ಅದು ನಿಶ್ಚಿತವಾದ ಜನರು ಅಂತ 6ನೇ ಬಿತ್ತು ಭಾಗವಹಿಸಿದ ದಾರು ಹಾಕಿತು అంటే ನಂಗೆ ನಾರಾಯಣ ಬಂದಾಗ ಈ ಕೊರೋನಾದ ಬಂದು ನನಗೆ ಸಾಧಾರಣ ಒಂಜಿ ಕೋಟಿ ದಾತು ನನಗೆ ಲಾಸ್ ಆನ್ ಸಭಾ ಕಾರ್ಯಕ್ರಮ ಬರಾಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಬರಾಜಿ ಅಂಚೆ ಎಷ್ಟೋ ಜನಕ್ಕೆ ಮಾತ್ರ ಬಲವಾದ ಜನಕ್ಕೆ ಪಾತ್ರ ದಿತ್ತಂಗಿಲ್ಲ ಅವು ಓಲ ಜಂಚಾದ ನನಗಿತ್ತೆ ಕಮ್ಮಿ ಬಂದ 40 ಲಕ್ಷ ದಾತು ನನಗೆ ನಿಜವಾದ ಅಗತ್ಯ ಉಂಟು ಅಂಚಾದಿ ಐದು ಬಾಳದಿತ್ತು ನಮ್ಮ ಕಾರ್ಯಕ್ರಮ ಮಲ್ಪಡಾಗ ಬಂದಾಗ ಈ ಜವಾಬ್ದಾರಿ ಇರ್ತದೆ ಈ ಸಾವನ್ ಇಯರ್ ಜವಾಬ್ದಾರಿ ಅಂಚಾದ ಬೆತೆ ಮಾಡ್ರಿಯಾರು ಬಂದಾಗ ಹೊರ ಕಾಣಿಕೆ ಬೈದಿದ್ದು ಅಂಚೆ ಹೋಗ್ತೇರಿ ಇಂಚೆ ಹೋಗ್ತೀರಿ ಅಂಚೆ ತಿಂತೇರಿ ಇಂಚೆ ತಿಂತೇರಿ ಇದು ಏರ್ಲ ಸೋಮನಾಥ ಮೋಸ ಮಾಡ್ಬೇಕಂತ ಹೇಳಿದ್ದಾರೆ ಊರ ಅಕ್ಕನಕ್ಕನ ಕೆಲಸವನ್ನು ಬಿಡ್ದು ಈ ದೇವರ ಕೆಲಸ ಮಾಡ್ಬಿಡಾಗಲಿ ಅಂಚಾದಿ ಬಂದಲೆ ನಂಗಿತ್ತ ಈತ ಮಾತ ಬೇರೆ ಮಂತ ವಿಚಿತ್ರ ಕುನಗ ಆಶ್ಚರ್ಯ ಆಗು ಈತ ಮಾತ ಬೇರೆ ಆತವನ್ ಜವ ಲೆಕ್ಕ ಮಂತ್ ನಡೆದ ಪದ್ರಾಡಿ ಕೋಟಿ ಬೇಲೆ ಆಗ್ತದೆ ಸರ್ಕಾರದ ಲೆಕ್ಕ ಒಳಗೊಂಡು 16 ಕೋಟಿ ಬೇಲೆ ಆಗ್ತದೆ ಆಳ ಕೆಲವು ಸಾಲ ಬೂಟಿ ಆಗಿದೆ ನನ್ನ ಒಂಜಿ 45 ಲಕ್ಷ ಆಯ್ತು ನಂಗೆ ಸಾಲ ಉಂಟು ಅಂಚಾದ ಮಾತಾಡೋದಕ್ಕೆ ಅಂಜ ಪೂರ ಬಂದಲ್ಲ ಈ ಬಗ್ಗೆ ಚಿಂತನೆ ಮಾಡ್ಬಿಡು ನನ್ನ 2 ವರ್ಷ ಉಂಟು 1.5 ವರ್ಷ ಉಂಡು ತೊಂಜು ಆಂಡಲ ಪ್ರಾಯಂಡಲ ಎಗ್ಗನೆ ಒಂಜಿ ಸಾಲ ಬಿಟ್ಟು ಒಂಜಿ ಆಸೆ ಅಂಚಾದ ಸೋಮನಾಥ ದೇವರ ಕೈ ಬಿಡೆಯರಿ ಮಾಗಣದಲ್ಲಿ ಸೇರಿದು ಈ ಒಂಜಿ ಸಾಲ ಎಂಚ ಬೂಟೋಡು ಮಾಡಿಬಿಡೇನು ಮಾತಲ್ಲ ಮತ್ತೆ ಚಂದ್ರ ರೈಕಲ್ನ ಕೈನ ಬಲ ಮಲ್ಪಗ ದಯ ಬಂದಾಗ 6 ಇತ್ತು ಹೇಳಿದ್ದು ಬಹುಶಃ 2 ಎಂಚೆಂಚ ಕೋಡ್ ಮಾಡ್ತು ದಾದಾನ ಮತ್ತು 6 ಕಾಸು ಕೊಂಡ್ಬೇಕಿನಾರು 6 ಕೈಟ್ ಬಾರ್ದೆ 6 ಮಿತ್ರ ಕೆಲವರು ಬೇತ ತಿರ್ತು ಪಾತ್ರ ದಿಕ್ಲಿ ಭಾರಿ ಬೇಜಾರು ದೇವಂಡಾಗ ಒಂಜಿ ಟೀಕ ಮಲ್ಪೋಡು ಐದು ಪುರುಕ್ಪೋಡು ಟೀಕ ಮಲ್ಪಡೆ ಒಂಜಿದಲ್ಲ ದಾಂತೆ ಬಾಯಿಡ್ ಬರ್ತದೆ ಹೆಚ್ಚಿನ ಪಾತ್ರ ಅಂಜವಲ್ಲ ಸರಿ ಆಗ್ತದೆ ಬಂದಾಗ ಒಂದು ದೇವರ ಜಾಗಿ ಸೋಮನ ಚಾವಡಿ ಅಂಚಾದು ಮಾತಿರಲ್ಲ ನನಗೆ ದೇವರು ಮಲ್ಲ ಏನು ಮನುಷ್ಯರು ಮಲ್ಲ ಅಂಚಾದು ನಮಗೆ 5 ಲಕ್ಷ ದಾಟಿ ಈ ಸಾಲನ್ನು 46 ಲಕ್ಷ ಸಾಲನ್ನು ಮಾತಿರಲ್ಲ ಮನಸ್ಸು ಬಂದದು ನಮ್ಮ ಬೂಟದ ಮಾತಿರ ಓನ್ ಈ ಕಾರ್ಯಕ್ರಮ ಪಾಡುಗ ಬಂದ ಪಣದು ಎಲ್ಲರೂ ಪಾತ್ರ ಅಂತ ಬ್ರಹ್ಮಕಲಶದ ಸಂದರ್ಭಡು ತಂತ್ರಿದಾರ ಇಲ್ಲವಂತೀರು ತಂತ್ರಿದಾರ 10 ಲಕ್ಷ ಕೊನೆಯರು ಸ್ವಲ್ಪ ಲಕ್ಷ ಕೊನೆಯರು 1 ಕೋಟಿ ಕೊನೆಯರು ಅಂಚಪೂರ ಅದು ಪನ್ಪುನಾಗಲಿ ಅಣ್ಣ 6 ಏತ್ತು ಕೊನತಿರಿಂದ ಅರೇ ಗೊತ್ತುಂಡು ಸಾಹಿತ್ಯ ಪೂರ 6 ಪಾಡದಲ್ಲ ಏತ್ತು ಕಡಿಮೆ ಆತ ಮಂತಿನಾರು ನಮ್ಮ ತಂತ್ರಿದವರು ನಾನು ಉಲ್ಲೇಖ ಮನ್ಪೋಡಿ ನಾನು ಪಕ್ಕಡ ಅಪವಾದ ಪಾಡಿನಾಗಲಿ ಆಲೋಚನೆ ಮಂತದ ಅಪವಾದ ಪಾಡು ನೇಲ್ನ ಈ ಸಂದರ್ಭ ಉಲ್ಲೇಖ ಮಂತೊಂದು ಅಂಚೆನೆ ನಮ್ಮ ರಮೇಶ್ ಅಣ್ಣನೇ ಒಂದು 54 ಲಕ್ಷ ರೂಪಾಯಿ ಪದ್ಮನೆ ಬಂಡಿರು ರಮೇಶನೇ ಬಂಡಿರು 53,000 ಲಕ್ಷ 53,000 ಅವು ಏತ ಸಾವಿರ ಆ ರೂಪಾಯಿನ ಅಲ್ಪ ಊರು ನಮ್ಮ ದೇವಸ್ಥಾನ ಸಾಮಾನು ಕನೋದಿತ್ತಾನ ಐಕಲ್ಪ ಅವು ಅಂಚೆ ಸಣ್ಣದನಿಗೆ ಅಂಚೆ ಅದು ಕಮ್ಯುನಿಕೇಶನ್ ಗ್ಯಾಪ್ ಆದಪ್ಪು ಐನ ಪದ್ಮನೆಲ್ಲ ರಮೇಶನೆಲ್ಲ ಒಟ್ಟು ನಿಗಲು ಪಾತ್ರೆಂದು ಐನ ಕ್ಲಿಯರ್ ಬಂತಲ್ಲಿ ವ್ಯತ್ಯಾಸ ಪಡ್ತು ಈ ಸಂದರ್ಭ ನಮ್ಮ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರನ್ನ ಸುರೇಶ್ ಪಟ್ನಾಗರ್ ನಮ್ಮಟ್ಟಿ ಅಂಜನೆ ಚೀರುಂಬದ ಅಧ್ಯಕ್ಷರು ನಮ್ಮಟ್ಟಿ ಉಳ್ಳೇರು ಅವ್ರ ಕಡೆ ಸ್ವಾಗತ ಮನ್ಪಡಿತಾರೆ ಈ ಸಂದರ್ಭ ಪ್ರೀತಿಯ ಸ್ವಾಗತ ಬಂದಿಲ್ಲ ಎನ್ನೊಂಜಿ ಪಾತ್ರ ರವಿಯನ್ನಡ ಬೊಳ್ಳಿದ ರಥದ ಖಂಡಿತವಾದ ಸೋಮನಾಥ ಆವಡಿ ಅಣ್ಣ ಹೂವು ಹಾಪುಂಡ್ಲ ಈ ಸಾಲ ಉಂಡ ಆ ಸಾಲನ್ನು ಬೂಟುದು 5 ಪೈಸೆ ಸೋಮನಾಥಗೆ ಸಾಲ ಇಜ್ಜಿ ಪಣಿದ ಬೊಕ್ಕ ಈ ಬೇಲೆ ಪುರ ಪಿದಂಡ ಇರೇ ಒಂಜಿ 2 ತಿಂಗಳೇ ಈ ಬೊಳ್ಳಿ ರಥ ಬೂಟ್ನಾದ ಸಾಹಿತ್ಯಲು ಖಂಡಿತವಾದ ಬರ್ಕೊಂಡು ಆಗ ಮನಸ್ಸು ಪೂರ ಶುದ್ಧ ಆನಿಟ್ಟು ಫಸ್ಟ್ ನಮ್ಮ ಈ ಸಾಲ ಸಂದವನಡೆ ಫಸ್ಟ್ ದ ಪ್ರಿಫರೆನ್ಸ್ ಕೊರಡೊಂದು ಇರ್ಡ ಬೊಕ್ಕ ಮಾತ ಮಲ್ಲ ಕಲ್ಲಪುರ ಒಂದು ವಿನಂತಿ ಮಂದೊಂದು ನಮ್ಮ ದೇವಸ್ಥಾನಕ್ಕೆ ಶೌಚಾಲಯದ ಒಂದು ಅಗತ್ಯ ಇತ್ತು ವ್ಯವಸ್ಥಿತವಾದ ಶೌಚಾಲಯ ಅಗತ್ಯ ಇತ್ತು ಅದಕ್ಕೆ ನಮ್ಮ ಮಾನ್ಯ ಸಂಸದರು ಡಿ.ಜಿ. ಚೋಟ ಇವರು 18 ಲಕ್ಷ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅದನ್ನ ಉಲ್ಲೇಖ ಮಾಡ್ತಾ ಇದ್ದೇನೆ ಬಹಳ ಸುಂದರವಾದ ಭವ್ಯವಾದ ಪರಮ ಪವಿತ್ರವಾದ ಸೋಮನಾಥನ ಕ್ಷೇತ್ರ ನಮ್ಮ ಕಣ್ಣ ಮುಂದೆ ಇದೆ ಅದನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದು ಪೋಷಿಸುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಅಧ್ಯಕ್ಷರಾದಿಯಾಗಿ ಸಿಬ್ಬಂದಿ ವರ್ಗದವರಲ್ಲಿ ಹಾಗೂ ಅರ್ಚಕ ವೃಂದದವರಲ್ಲಿ ಕೂಡ ಒಂದು ವಿನಂತಿ ಸಿಬ್ಬಂದಿ ವರ್ಗದವರಿಗೆ ಮತ್ತು ಅರ್ಚಕ ವೃಂದದವರಿಗೆ ಇದು ಸೋಮನಾಥನ ಕ್ಷೇತ್ರ ಅನ್ನೋದು ಸಂಬಳ ಕೊಡುವಂತ ಫ್ಯಾಕ್ಟರಿ ಆಗಬಾರದು ಸಿಬ್ಬಂದಿ ವರ್ಗದವರಿಗೆ ಸೋಮನಾಥನ ಕ್ಷೇತ್ರ ಸಂಬಳ ಕೊಡುವಂತ ಫ್ಯಾಕ್ಟರಿ ಆಗಬಾರದು ಈ ನಿಟ್ಟಿನಲ್ಲಿ ಇಲ್ಲಿ ಭಕ್ತರು ಬಂದರೆ ಮಾತ್ರ ಈ ಕ್ಷೇತ್ರ ಉಳಿತದೆ ಭಕ್ತರು ಬರುವ ಹಾಗೆ ಮಾಡುವಂಥದ್ದು ಇಲ್ಲಿ ಇರುವವರಂತರೆಲ್ಲ ಕರ್ತವ್ಯ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಸೇವೆಯನ್ನು ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಎನ್ನುವಂತ ಮನವಿಯನ್ನ ನಮ್ಮ ಅಧ್ಯಕ್ಷರಲ್ಲಿ ಮಾಡ್ತಾ ರವಿಯನ್ನಿಗೆ ಅರ್ಥ ಆಗಿರ್ಬೋದು ವಿಶೇಷವಾಗಿ
ಸೋಮನಾಥನ ಬ್ರಹ್ಮಕಲಶೋತ್ಸವ ಆಗಿ 3 ವರ್ಷ ಕಳೆದ ಬಳಿಕ ಲೆಕ್ಕ ಕೊಟ್ಟಾಗ ಇಷ್ಟು ಮಾತ್ರ ಚರ್ಚೆ ಆದದ್ದು ಸೋಮನಾಥನ ಕೃಪೆ. ಚರ್ಚೆ ಆಗದಿದ್ರೆ, ಆರೋಗ್ಯಕರ ಚರ್ಚೆ ಆಗದಿದ್ರೆ ಅದಕ್ಕೆ ಸಭೆ ಅಂತ ಹೇಳುದಿಲ್ಲ, ಲೆಕ್ಕಪತ್ರ ಮಂಡನೆ ಅಂತ ಹೇಳುದಿಲ್ಲ. ಚರ್ಚೆ ಆಗಲೇಬೇಕು. ಇಲ್ಲದ್ರೆ ಖಾಲಿ ಬತ್ತೇರೆ ಪಂಡೇರೆ ಪೋಯರೆ ಕೊರಿಯರ್ ಅಂತ ಆಗ್ತದೆ. ಆ ರೀತಿ ಆಗಬಾರ್ದು. ಒಳ್ಳೆ ರೀತಿ ಆರೋಗ್ಯಕರ ಚರ್ಚೆ ಕೂಡ ಆಗಿದೆ. 3 ವರ್ಷ ತನಕ ಕಾದು ಸ್ವಯಂ ಇದ್ದುಕೊಂಡು ಸೋಮನಾಥ ಕ್ಷೇತ್ರದ ಜೊತೆ ಇದ್ದಂತ ಎಲ್ಲರಿಗೂ ಪ್ರಥಮವಾಗಿ ವಂದನೆ ಅರ್ಪಿಸ್ತಾ ಈ ಒಂದು ಲೆಕ್ಕಪತ್ರ ಮಂಡನ ಸಭೆಯಲ್ಲಿ ಧನ್ಯವಾದನ ನಾನೇ ಅರ್ಪಿಸ್ತೇನೆ. ತಿಲಕನೇ ಆಯ್ತು. ಮುಖ್ಯವಾಗಿ ನಮ್ಮ ಕ್ಷೇತ್ರದ ತಂತಿವರೇಣ್ಯರು ನಮ್ಮ ಜೊತೆ ನಿರಂತರ ಇರುವವರು, ನಮಗೆ ಸದಾ ಆಶೀರ್ವಾದ ಮಾರ್ಗದರ್ಶನ ಮಾಡ್ತಾ ಇರುವಂತವರು, ನಮ್ಮವರಾದಂಥ ಶ್ರೀ ಪದ್ಮನಾಭ ತಂತ್ರಿ ಅವರಿಗೆ ಪ್ರೀತಿಯ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಒಂದು ಮಾತು ಹೇಳ್ತಿದ್ರು, ಜೀರ್ಣೋದ್ಧಾರದ ಅಧ್ಯಕ್ಷರಾರೆ, ಬ್ರಹ್ಮಕಲಶ ಅಧ್ಯಕ್ಷರಾರೆ, ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾರೆ ಅಂತೇಳಿ ಒಂದು ಮಾತು ಹೇಳಿದ್ರು. ಆದ್ರೆ ಅವರೇ ಅಧ್ಯಕ್ಷರಾದ್ರೆ ಏನು ತೊಂದರೆ ಅಂತ ನಾನು ಹೇಳುವುದು. ರವಿಯನ್ನ ಅಧ್ಯಕ್ಷರಾಗಿ ಏನು ತೊಂದರೆ ಆಗಿದೆ ಅಂತೇಳಿ, ಇಲ್ಲಿ ದೇವಸ್ಥಾನಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು, ಅಭಿವೃದ್ಧಿ ಕಾರ್ಯಗಳು ಅವರ ಕೈಯಲ್ಲಿ ನೇತೃತ್ವದಲ್ಲಿ ಅಭೂತಪೂರ್ವ ಆಗಿದೆ ಅಂತ ಅಧ್ಯಕ್ಷರ ರವೀಂದ್ರನಾಥ್ ರೈ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾಮಗಾರಿಯನ್ನ ಇಲ್ಲಿ ಬಂಗೇರು ಉಲ್ಲೇಖ ಮಾಡಿದ್ರು. ಮೆಜರ್ಮೆಂಟ್ ಮಾಡಿ ಬಿಲ್ ಮಾಡಿದ್ರೆ ಅದೆಷ್ಟೋ ಕೋಟಿಗಳಾಗುವಂಥದ್ದು ಕಾಮಗಾರಿಗಳು ನಮ್ಮ ಬ್ರಹ್ಮಕಲಶ ಸಂದರ್ಭ ನಡೆದಿದೆ. ಮೆಜರ್ಮೆಂಟ್ ಮಾಡಿ ಸರ್ಕಾರಿಯೇತರ ಬಿಲ್ ಮಾಡುವುದಾದ್ರೆ ಆ ರೀತಿ ಅದನ್ನಾಗದೆ ನಮ್ಮದೇ ಕೆಲಸವನ್ನು ದಿಶೆಯಲ್ಲಿ ಮಾಡಿಕೊಟ್ಟಂತಹ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಬ್ರಹ್ಮಕಲಶದ ಪ್ರಧಾನ ಕಾರ್ಯದರ್ಶಿಯಾದಂತಹ ಜನಾರ್ದನ ಹೊಳ್ಳ ಇವರಿಗೆ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವ್ಯವಸ್ಥಿತವಾಗಿ ಲೆಕ್ಕವನ್ನ ಬಾಯ್ಪಾಠ ಮಾಡಿಕೊಂಡು ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಮೀನು ಮಾರ್ಕೆಟ್ ಹೋದ್ರು ಕೂಡ ಲೆಕ್ಕವನ್ನು ಕೊಡಬಲ್ಲವರು ನಮ್ಮ ವರ್ಕಾಡಿಗಳು ಅಂತೇಳಿ. ಹಾಗೆ ಲೆಕ್ಕಪತ್ರವನ್ನು ಮಂಡನೆ ಮಾಡಿದಂತಹ ಕೋಶಾಧಿಕಾರಿಯಾದಂತಹ ವರ್ಕಾಡಿ ಇವರಿಗೆ ಕೂಡ ಒಂದನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವ್ಯವಸ್ಥಾಪಕ ಸಮಿತಿಯ ಈಗಿನ ಸದಸ್ಯರಾದಂತಹ ಸದಾನಂದ ಮಂಗೇರು ಹಿರಿಯರು, ಅದೇ ರೀತಿ ಬಾಸಗಟ್ಟಿ ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೆ ಕೂಡ ಪ್ರೀತಿಯ ಧನ್ಯವಾದ ಅರ್ಪಿಸ್ತೇನೆ. ರಾಘವಣ್ಣ ವಿಶೇಷವಾಗಿ ಅನುದಾನ ಬರುವಲ್ಲಿ, ಆಫೀಸ್ ವರ್ಕ್ ಮಾಡುವಲ್ಲಿ ವಿಶೇಷ ನಿರಂತರ ಓಡಾಟ ಮಾಡಿದ ನಮ್ಮ ರಾಘವ್ ಉಚ್ಚಿಲ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಪ್ರೀತಿಯಿಂದ ಬಂದಂತಹ ಕೊಂಡನ ಕ್ಷೇತ್ರದ ಅಧ್ಯಕ್ಷರು ಹರ್ಷಣ್ಣ, ಅದೇ ರೀತಿ ಗುರುಕಾರದ ಮುತ್ತಣ್ಣ ಶೆಟ್ರು, ಅದೇ ರೀತಿ ಎಲ್ಲರಿಗೂ ಧನ್ಯವಾದ ಆಗುವ ಎಲ್ಲರಿಗೂ ಒಂದೇ ಮಾತಲ್ಲಿ ಕೂಡಿ ಅಂತಿಲ್ಲ. ಹಾಗೆ ಕ್ಷೇತ್ರದ ಪರಮ ಪವಿತ್ರವಾದ ಕ್ಷೇತ್ರ ಉಳಿಸುವಂತಹ ಭಕ್ತರಿಗೆ ಪ್ರೀತಿಯಿಂದ ಬಂದಂತ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಅರ್ಪಿಸ್ತಾ ಈ ಒಂದು ಸಭೆಯನ್ನ ಕೊನೆಗೊಳಿಸಿದ್ದೆ. ಮುಂದೆ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ತಾವುಗಳೆಲ್ಲ ಅದೇ ರೀತಿ ನಿರಂತರ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಿರಂತರಲ್ಲಿ ದೀಪ ಉರಿಸುವಂತ ಕೆಲಸವನ್ನು ಮಾಡ್ತಾ ಸುಧಾಕರ್ ಭಂಡಾರಿ ಅವರ ತಂಡ ಒಂದಷ್ಟು 15 ಲಕ್ಷ ರೂಪಾಯಿಗಳವರೆಗೆ ಕಲೆಕ್ಷನ್ ಮಾಡಿ ಆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಪ್ರೀತಿಯ ವಂದನೆ ಅರ್ಪಿಸ್ತೇನೆ. ಅದೇ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಯುಟಿ ಖಾದರ್ ಅವರು ವಿಶೇಷವಾಗಿ ಆ ಸಂದರ್ಭದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಬ್ರಹ್ಮಕಲಶೋತ್ಸವ ಆಗುವಾಗ ಕಾನೂನು ತೊಡಕಿರುವ ಸಂದರ್ಭದಲ್ಲಿ ಕೂಡ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಆಗ ಧಾರ್ಮಿಕ ದತ್ತಿ ಇಲಾಖೆ ಸಚಿವರಾದಂತಹ ಕೋಟ ಶ್ರೀನಿವಾಸ ಪೂಜಾರಿ ಕೂಡ ವಿಶೇಷ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅವರ ನೆನೆಸ್ತಾ ಧಾರ್ಮಿಕ ಪರಿಷತ್ನ ಜಿಲ್ಲಾ ಸದಸ್ಯರಾದಂಥ ನಮ್ಮವರಾದಂಥ ಸುರೇಶಣ್ಣ ನಮ್ಮವರೇ ಅವರು ಕೂಡ ಎದುರಿದ್ದಾರೆ. ಹಾಗೆ ಹಿರಿಯರಾದ ದೇವಕಕ್ಕ ಕೂಡ ಇದ್ದಾರೆ, ಕೆ.ಸಿ. ನಾರಾಯಣ ಇದ್ದೀರಿ, ಸುಧಾಕರ್ ಭಂಡಾರಿ, ಬಾಲಕೃಷ್ಣಣ್ಣ, ಸಿದ್ದರಾಮ ಮಂಗೇರು, ಎಲ್ಲರಿಗೂ ಕೂಡ ಆನಂದ್ ಶೆಟ್ರು, ಯಾದವಣ್ಣ ಆಗ ಲೆಕ್ಕದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಕ್ಷಮೆ ಇರಲಿ ನಿಮ್ಮ ಹೆಸರು ಹೇಳುವಾಗ. ಅದನ್ನು ಸಹ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ವಂದನೆಗಳು.